ನಮಸ್ಕಾರ. ಕಲಾ ಸಂಚಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕಲಾವಿದರೊಂದಿಗೆ ಮಾತುಕತೆ ನಡೆಸುವಂಥ ವಿಶೇಷ ಕಾರ್ಯಕ್ರಮ. ಈ ದಿವಸ ನಮ್ಮ ಮುಖ್ಯ ಅತಿಥಿ ನಟಿ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರು. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸರೋಜಿನಿ ಶೆಟ್ಟಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ಮರಿ ಮೋಕೆಡೆ ಅನ್ನಿರೇನು ಈ ಒಂಜಿ ಪಾತ್ರಕತೆಗೆ ಎದುಕೊಂಡೊಂದಲ್ಲೇ ನಮಸ್ತೆ. ಎಸ್, ನಮ್ಮ ಈ ಮಾತುಕತೆ ಇವತ್ತು ಕನ್ನಡದಲ್ಲಿ ನಡೀಲಿಕ್ಕಿದೆ. ಸರೋಜಿನಿ ಶೆಟ್ಟಿ ಅವರು ಕರಾವಳಿ ಪ್ರಾಂತ್ಯದ ಸಮಸ್ತ ಕಲಾವಿದರಿಗೆ, ನಾಟಕ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ ಒಬ್ಬ ತುಂಬ ಚಿರಪರಿಚಿತವಾದಂಥ ಮುಖ ಮತ್ತು ವ್ಯಕ್ತಿ. ನೂರಾರು ನಾಟಕಗಳಲ್ಲಿ, ಆಮೇಲೆ ತುಳು ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ನಟಿಯಾಗಿ ಭಾಗವಹಿಸಿರುವವರು, ಅನೇಕ ಪ್ರಶಸ್ತಿ, ಪುರಸ್ಕಾರ, ಬಿರುದುಗಳಿಂದ ಸನ್ಮಾನಗೊಂಡಿರುವವರು ಇವತ್ತಿನ ನಮ್ಮ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಒಂದೆರಡು ವಿಚಾರಗಳನ್ನು ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರ ಬಗ್ಗೆ ಹೇಳಿ ಆಮೇಲೆ ನಾನು ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಎಸ್, ನೀವೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ, ಮಾತಾಡಿರ್ತೀರಿ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಂಗಳೂರು ಅಥವಾ ಈ ನಮ್ಮ ಕರಾವಳಿ ಪ್ರಾಂತ್ಯದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರ ಉಪಸ್ಥಿತಿ, ಅಲ್ಲಿ ಭಾಗವಹಿಸೋಕ್ಕೆ, ಪಾಲುದಾರಿಕೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ನಾವು ನೋಡ್ತಾ ಇರ್ತೇವೆ ಕೂಡ. ಎಸ್, ವೀರರಾಣಿ ಅಬ್ಬಕ್ಕ ಅನ್ನುವ ನಾಟಕ ಅತ್ಯಂತ ಜನಪ್ರಿಯವಾದಂಥ ಒಂದು ನಾಟಕ. ಈ ಒಂದು ನಾಟಕದಲ್ಲಿ ಪ್ರಮುಖ ಪಾತ್ರ ಅಂದರೆ ಅಬ್ಬಕ್ಕನ ಪಾತ್ರ ವಹಿಸಿದವರು. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ಆ 3 ಮಂದಿ ನಾಟಕದ ದಿಗ್ಗಜರು ವೀರರಾಣಿ ಅಬ್ಬಕ್ಕನ ಬಗ್ಗೆ ನಾಟಕ ಮಾಡಿ ಅದನ್ನು ದಿಗ್ದರ್ಶನ ಮಾಡಿದ್ದಾರೆ. ಕೆ.ವಿ. ಭಂಡಾರಿಯವರು, ರತ್ನಾಕರ್ ರಾವ್ ಕಾವೂರವರು, ಸೀತಾರಾಮ್ ಕುಲಾಲ್ ಅವರು. ಈ 3 ಮಂದಿಯ ನಾಟಕದಲ್ಲೂ ಕೂಡ ಅಬ್ಬಕ್ಕರಾಣಿ ನಾಟಕದಲ್ಲಿ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರು ಪಾತ್ರ ಮಾಡಿದ್ದಾರೆ. ಅದು ಅವರ ಇನ್ನೊಂದು ದೊಡ್ಡ ಹೆಗ್ಗಳಿಕೆ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಇವೆಲ್ಲ ಚಾರಿತ್ರಿಕ ಹಿನ್ನೆಲೆಯ ನಾಟಕಗಳು ಅತ್ಯಂತ ಪ್ರಸಿದ್ಧಿ ಮತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರಿಗೆ ಹೆಸರು ತಂದು ಕೊಟ್ಟಂಥ ನಾಟಕಗಳು. ಆಮೇಲೆ ಕಟೀಲ್ದಪ್ಪೆ ಉಳ್ಳಾಳ್ತಿ ಇವತ್ತಿಗೆ ಕೂಡ ಸರೋಜಿನಿ ಶೆಟ್ಟಿಯವರ ದೇವಿಯ ಪಾತ್ರ ಅಂತ ಹೇಳಿದ್ರೆ ಅದು ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷ ಆಯಿತು ಅನ್ನುವಷ್ಟರ ಮಟ್ಟಿಗೆ ಒಂದು ಜನನಿತವಾಗಿರುವಂಥವರ ಪಾತ್ರ ಕಟೀಲ್ದಪ್ಪೆ ಉಳ್ಳಾಳ್ತಿಯಲ್ಲಿ. ಆಮೇಲೆ ಎಲ್ಲ ನಮ್ಮ ತುಳು ರಂಗಭೂಮಿಯ ಹಿರಿಯ ಮತ್ತು ಪ್ರಸಿದ್ಧ ಜನಪ್ರಿಯ ನಾಟಕಗಾರರ ನಾಟಕಗಳಲ್ಲಿ ಭಾಗಿಯಾಗಿದ್ದಾರೆ. ಕಂಡನಿ ಬಡಿದಿ, ಅದು ಕೆ.ಎನ್. ಟೇಲರ್. ಇಡೀ ನಮ್ಮ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ರಂಗದ ಭಾರಿ ದೊಡ್ಡ ಒಂದು ಚಾರಿತ್ರಿಕ ಹೆಸರು ಕೆ.ಎನ್. ಟೇಲರ್. ಅವರ ನಾಟಕ, ಅವರ ಸಿನಿಮಾದಲ್ಲೆಲ್ಲ ನಿರಂತರವಾಗಿ ಭಾಗಿಯಾಗಿಕೊಂಡು ಬಂದವರು ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರು. ಗಂಟೆ ತಾಂಡು, ಈರು ದೂರ ಇವೆಲ್ಲ ನಮ್ಮ ಕಾಪಿಕಾಡ್ ಸರ್ ಅವ್ರದ್ದು, ದೇವದಾಸ್ ಕಾಪಿಕಾಡ್ ಅವರು. ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರು 10ನೇ ತರಗತಿಯಲ್ಲಿರುವಾಗಲೇ ಕನ್ನಡ ಸಿನಿಮಾವೊಂದರಲ್ಲಿ ಭಾಗವಹಿಸ್ತಾರೆ. ಅತ್ಯಂತ ಪ್ರತಿಷ್ಠಿತ ಸಿನಿಮಾ ಶಿವರಾಮ್ ಕಾರಂತರ ಚೋಮನ ದುಡಿ. ಅವತ್ತು ಅದನ್ನು ಬಿ.ವಿ. ಕಾರಂತರು ನಿರ್ದೇಶನ ಮಾಡಿರ್ತಾರೆ. ಆ ಸಿನಿಮಾದಲ್ಲಿ 10ನೇ ತರಗತಿಯಲ್ಲಿರುವಾಗಲೇ ಸರೋಜಿನಿ ಶೆಟ್ಟಿ ಅವರು ಪಾತ್ರ ಮಾಡಿರುವಂಥದ್ದು. ಆಮೇಲೆ ತುಳುನಾಡ ಸಿರಿ, ಬುಳ್ಳಿದೋಟ, ಬಂಗಾರ ಪಟ್ಲೇರು, ಸಂಗಮ ಸಾಕ್ಷಿ, ಆಮೇಲೆ ಸೆಪ್ಟೆಂಬರ್ ಎನುಮ, ಬದಿ, ಇವೆಲ್ಲವೂ ಅವರ ತುಳು ಪ್ರಮುಖ ಸಿನಿಮಾಗಳು. ಅವರು ಭಾಗಿಯಾಗಿರುವಂಥ, ಅವರು ಪಾತ್ರ ವಹಿಸಿರುವಂಥ. ಕನ್ನಡಕ್ಕೆ ಬಂದರೆ ಈ ಜೀವ ನಿನಗಾಗಿ, ಕೃಷ್ಣ ನೀ ಬೇಗನೆ ಬಾರು, ಅರ್ಜುನ್, ಮಾತೃವಾತ್ಸಲ್ಯ, ಪುಟ್ಟ ಹೆಂಡತಿ, ಹಳ್ಳಿಯಾದರೇನು ಶಿವ, ಇವು ಅವರ ಪ್ರಮುಖ ಪಾತ್ರ ವಹಿಸಿರುವಂಥ ಕನ್ನಡ ಸಿನಿಮಾಗಳು. ಆಮೇಲೆ ವಿಧೇಯನ್, ಅಡೂರ್ ಗೋಪಾಲಕೃಷ್ಣನ್ ಅವರ, ಮಲಯಾಳಂ ಮತ್ತು ಭಾರತದ ಒಬ್ಬ ಶ್ರೇಷ್ಠ ನಿರ್ದೇಶಕರಾಗಿರುವಂಥ ಅಡೂರ್ ಗೋಪಾಲಕೃಷ್ಣನ್ ಅವರ ವಿಧೇಯನ್ ಮಲಯಾಳಂ ಸಿನಿಮಾದಲ್ಲೂ ಕೂಡ ಸರೋಜಿನಿ ಶೆಟ್ಟಿಯವರು ಪಾತ್ರ ವಹಿಸಿದ್ದಾರೆ. ಆಮೇಲೆ ಹಿಂದಿ ಸಿನಿಮಾ ರಂಗಕ್ಕೆ ಬಂದರೆ ಗಂಗಾ ಜಮುನಾ ಸರಸ್ವತಿ ಸಿನಿಮಾದಲ್ಲೂ ಕೂಡ ಸರೋಜಿನಿ ಶೆಟ್ಟಿ ಅವರು ಪಾತ್ರ ವಹಿಸಿದ್ದಾರೆ. ಈ ಸಿನಿಮಾದ ವಿಶೇಷ ಏನಂತ ಹೇಳಿದ್ರೆ, ಗಂಗಾ ಜಮುನಾ ಸರಸ್ವತಿ ಅದು ನಟ ಶ್ರೇಷ್ಠ ಅಮಿತಾಬ್ ಬಚ್ಚನ್ ನಟಿಸಿರುವಂಥ ಸಿನಿಮಾ. ಆ ಸಿನಿಮಾದಲ್ಲಿ ಕೂಡ ಸರೋಜಿನಿ ಶೆಟ್ಟಿ ಅವರು ಪಾತ್ರ ವಹಿಸಿದ್ದರು. ಪುರಸ್ಕಾರಗಳು, ಬಿರುದುಗಳು ಬಂದಾಗ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ, ಉದಯವಾಣಿ ವಂಶತಿ ಪ್ರಶಸ್ತಿ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಬಿರುದುಗಳು ಕಲಾ ಕೌಸ್ತುಭ, ಯಶಸ್ವಿ ಅಭಿನೇತ್ರಿ, ಕಲಾಶಕ್ತಿ ಬಿರುದನ್ನು ಕೊಟ್ಟವರನ್ನು ಸನ್ಮಾನ ಮಾಡಿದ್ದಾವೆ ಬೇರೆ ಬೇರೆ ಸಂಘ ಸಂಸ್ಥೆಯವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಮುಂಬೈ ಅಂತ ಹೇಳಿದ್ರೆ ಅದು ನಮ್ಮ ತುಳುನಾಡಿನ ನಾಟಕ, ತುಳು ಸಿನಿಮಾ ರಂಗದವರಿಗೆ ಮುಂಬೈ ಮತ್ತು ಕೊಲ್ಲಿ, ಗಲ್ಫ್ ದೇಶಗಳು ಅದೊಂಥರ 2ನೇ ತವರು ಮನೆ ಇದ್ದ ಥರ. ನೂರಾರು ಕಾರ್ಯಕ್ರಮಗಳನ್ನು ಮುಂಬೈ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ನೀಡಿದ್ದಾರೆ. ಎಸ್, ನಾನು ಅವ್ರ ಹತ್ರ ಮಾತುಕತೆಯನ್ನು ಆರಂಭಿಸುವಾಗ ಅವರು
ಹೇಳಿದ್ದು ಮತ್ತು ನಾವು ಕೇಳಿದ್ದು 5ನೇ ತರಗತಿಯಲ್ಲಿರುವಾಗಲೇ ಅವರು ಮೊದಲ ಬಾರಿ ಮುಖಕ್ಕೆ ಬಣ್ಣ ಹಚ್ಚುತ್ತಾರೆ. ಎಸ್, ಅಲ್ಲಿಂದ ನಾನು ಆರಂಭಿಸ್ತೇನೆ. 5ನೇ ತರಗತಿಯಲ್ಲಿರುವಾಗ ಬಹುಶಃ 10 ಅಥವಾ 11 ವಯಸ್ಸು ಇರಬಹುದು ಮೇಡಮ್. ಎಸ್, ಏನದು ಮೊದಲ ಬಾರಿ ನೀವು ಶಾಲೆಯಲ್ಲಿ ಬಣ್ಣ ತೊಡ್ತೀರಿ? ಯಾಕಂದ್ರೆ ನನಗೆ ಚಿಕ್ಕಂದಿನಲ್ಲಿರುವಾಗಲೇ ಈ ಕನ್ನಡ ಪುಸ್ತಕ ಎಲ್ಲ ಸಿಕ್ಕಿದ್ರೆ ಅದರಲ್ಲಿ ಎಲ್ಲ ಸಂಭಾಷಣೆಗಳಿರ್ತದೆ, ದುಃಖದಿಂದ ಮಾತಾಡೋದು, ವೀರಾವೇಶದಿಂದ ಮಾತಾಡುವ ಎಲ್ಲ ಮಾತುಗಳೆಲ್ಲ ಇರ್ತದೆ. ಕನ್ನಡ ಪುಸ್ತಕ ತೆಗೆದ್ರೆ ಅದನ್ನು ಅದಕ್ಕೆ ಪೂರಕವಾಗಿ ಅದೇ ಭಾವನೆಯಿಂದ ಮಾತಾಡೋದು, ಅದೇ ರಥ. ನನ್ನ ತಾಯಿ ಹೇಳಲಿಕ್ಕೆ ಉಂಟು, ಅವು ಅಂಚದಾಯಿ ಓದನು ಮಗ, ಸರಿಟು ಓದರೆ ಅಪ್ಪಜ, ಅಂಚದಾಯಿ ಓದನು ಅಂದ್ರೆ ನನಗೆ ಒಂದು ಭಾವನಾತ್ಮಕವಾಗಿ ಓದುವಂತ ಒಂದು ಹವ್ಯಾಸ. ಆಕ್ಷನ್ ಕೊಟ್ಟು ಮತ್ತೆ ಆಕ್ಷನ್ ಕೊಟ್ಟು ಯಾರಾದ್ರೂ ಬೇರೆ ಏನಾದ್ರು ಎಣಿಸಿದ್ರೆ ಅಂತ ಹೇಳಿ ಒಳಗಡೆ ಹೋಗಿ ಆಕ್ಷನ್ ಕೊಟ್ಟು ಹೇಳಿ ಸೀತೆ ಎಲ್ಲ ಮಾತಾಡೋದು, ಕಣ್ಣೀರು ಸುರಿಸಿ ಎಲ್ಲ ಮಾತಾಡೋದು, ಮತ್ತೆ ರಾಮ, ಅದೆಲ್ಲ ಏನೋ ಒಂದು ನನಗೆ ಏನೋ ಒಂದು. ಈಗ ಎಸ್, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಾವಿದರು ಇದ್ರಾ? ಯಾರು ಇಲ್ಲ ಸರ್, ಮನೆಯಲ್ಲಿ ಯಾರು ಇಲ್ಲ, ನಾನೇ ಒಬ್ಳೆ. ಆರಂಭ ನಂದು. ಆರಂಭದಲ್ಲಿ ಅದೇ 5ನೇ ಕ್ಲಾಸ್ನಲ್ಲಿ ಶ್ರೀಕೃಷ್ಣ ಲೀಲೆ ಕಂಸವದೆ, ಶ್ರೀಕೃಷ್ಣ ಲೀಲೆ ಕಂಸವದೆ. ಅದರಲ್ಲಿ ಏನು ಪಾತ್ರ ಮಾಡಿದ್ರಿ? ಅದು ಕೊಂಚಾಡಿ ಶಾಲೆ, ಹೈಯರ್ ಪ್ರೈಮರಿ ಸ್ಕೂಲ್, ಇಲ್ಲಿ ನಮ್ಮ ಕೊಂಚಾಡಿ ಸ್ಕೂಲ್. ನನ್ನ ಆರಂಭ, ನನ್ನ ವಿದ್ಯೆ ಮತ್ತು ನನ್ನ ಮುಖಕ್ಕೆ ನಾನು ಆರಂಭದಲ್ಲಿ ಬಣ್ಣ ಹಚ್ಚಿದೆ ನನ್ನ ದೇಗುಲ, ಅದು ದೇವಸ್ಥಾನ, ಅದು ಅಲ್ಲಿ ಶಾಲೆಯಲ್ಲಿ. ಹೌದು, ಕೃಷ್ಣ ಲೀಲೆ ಕಂಸವದೆ ಅಂತ. ಅದರಲ್ಲಿ ಯಾವ ಪಾತ್ರ ಮಾಡ್ತೀರಿ? ಅದರಲ್ಲಿ ಕಂಸ. ಅದ್ರಲ್ಲೂ ನನಗೆ ಒಂದು ಇದು ಮನೆಯಲ್ಲಿ ತಾಯಿ ಹತ್ರ ಬಂದು ಹೇಳುದು, ಎಂಕ ರಕ್ಕ ಸಿಗುರಿಯರಮ್ಮ, ಎಂಕ ಕೃಷ್ಣೆ ಬೋಡು ಅಂತ. ಅದಕ್ಕೆ ತಾಯಿ ಹೇಳುದು, ಮಲ್ಲಚ್ಚಿ ಮಗ ಕೊರ್ನೇನ್ ಮಲ್ಪ ಐಟು ಜೋರು ಜಿಂಜ ಪಾತ್ರ ಎಂಡು ಕೃಷ್ಣವೆಲ್ಲ ಅದಿರ್ನದು. ಅಂದ್ರೆ ನನ್ನ ತಾಯಿ ಒಂದು ನನಗೆ ಅದು ಪ್ರೇರಣೆ. ಅವರು ನನಗೆ ಯಾವ ಎಲ್ಲ ಕೇಳ್ತಾರೆ, ನಿಮಗೆ ಗಾಡ್ ಫಾದರ್ ಯಾರು? ನನಗೆ ಗಾಡ್ ಫಾದರ್ ಅಲ್ಲ, ಗಾಡ್ ಮದರ್ ನಂದು, ನನ್ನ ಅಮ್ಮನೇ ಅಲ್ಲ. ನನಗೆ ಬಹಳ ಪ್ರೋತ್ಸಾಹ ನನಗೆ. ಈಗ ಅಮ್ಮ ಅಥವಾ ತಂದೆ ವಿಚಾರಕ್ಕೆ ಬಂದಾಗ ಒಂದು ಕಲಾವಿದರ ಹಿನ್ನೆಲೆ ಇರುವುದಿಲ್ಲ ನಿಮಗೆ. ಸೊ ಬಟ್ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನು ಆವತ್ತಿನ ಕಾಲದಲ್ಲಿ ನಿಮ್ಮ ಬಾಲ್ಯದ ಅವಧಿಯಲ್ಲಿ, ನೀವು ಶಾಲೆಗೆ ಹೋಗ್ತಾ ಇರುವ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಕೊಟ್ಟರು ನಿಮಗೆ? ನನಗೆ ಶಾಲಾ ದಿನಗಳಲ್ಲಿ ಏನು ಸಮಸ್ಯೆ ಇರಲಿಲ್ಲ. ಆಮೇಲೆ ಆರಂಭದಲ್ಲಿ ಚೋಮನದುಡಿ ಸಿನಿಮಾಕ್ಕೆ ಕಲಾವಿದರು ಬೇಕಾಗಿದ್ದಾರೆ. ಹೌದು, ಟೈಮ್ ಸ್ಟ್ಯಾಂಡ್. ಆಗ ಪರೀಕ್ಷೆ ಮುಗಿದಿತ್ತು. ಮಾರ್ಚ್ ಏಪ್ರಿಲ್ ಅಲ್ಲಿ ಆದ ಶೂಟಿಂಗ್ ಇದು, ಆಡಿಷನ್ ಉಡುಪಿಯಲ್ಲಿ ಆದದ್ದು. ಆಗ ಕಲಾವಿದರು ಬೇಕಾಗಿದ್ದಾರೆ ಅಂತ. ಆಗ ನಾನು ಏನು ಮಾಡಿದೆ ಅಂದ್ರೆ, ನನಗೆ ಒಂದು ಅಮ್ಮ ಮತ್ತು ನಾನು ಅಲ್ಲಿ ಹೋದದ್ದು ಆಡಿಷನ್ಗೆ, ಅಶೋಕ ಹೋಟ್ಲಲ್ಲಿ ಆದದ್ದು. ಆಗ ನನಗೆ ಅಜ್ಜನದು ಅಬ್ಜೆಕ್ಷನ್, ಬೇಡ ಹೇಳಿ ಪುಣ್ಣು ಜೋಕುಲು ಐಕ್ ಮಾತ ಬುಡ್ಸಿ ಸರಿ ಅಂತ ಬುಡ್ಚ. ಹೌದು, ನನ್ನ ತಾಯಿಗೂ ಸಹ ಹಾಗೇನೆ ಇತ್ತು. ಆದ್ರೆ ಮಗಳ ಒಂದು ಆಸೆ, ಮಗಳ ಒಂದು ಆಸಕ್ತಿ, ತಾಯಿಯ ಒಂದು ಪ್ರೋತ್ಸಾಹ. ಅಜ್ಜ ಬೇಡವೇ ಬೇಡ ಹೇಳಿ. ನಿಮ್ಮ ತಾಯಿ ಮತ್ತು ತಂದೆ ಹೆಸರು? ನನ್ನ ತಾಯಿ ಕಲ್ಯಾಣಿ ಶೆಟ್ಟಿ ಅಂತ, ತಂದೆ ತಿಮ್ಮಪ್ಪ ಶೆಟ್ಟಿ. ಕಲ್ಯಾಣಿ ಶೆಟ್ಟಿ ಅವರು ಅವತ್ತು ನಿಮಗೆ ಬೆಂಬಲಕ್ಕೆ ನಿಂತರು? ಹೌದು, ತಂದೆ ಯಾವ ವಿಷಯದಲ್ಲೂ ಇಲ್ಲ, ಅವರು ನಾರ್ಮಲ್, ಆಯ್ತು ಹೋಯ್ತಾ ಹಾಗೆ, ಅವ್ರಿಗೆ ಏನಿಲ್ಲ. ಅಜ್ಜ ಮಾತ್ರ ಬಹಳ ಸ್ಟ್ರಿಕ್ಟ್, ಬೇಡವೇ ಬೇಡ ಅಂತ. ಅದ್ರ ಬಗ್ಗೆ ತಾಯಿಗೆ ಮತ್ತು ಅಜ್ಜನಿಗೆ ಬಹಳ ಒಂದು ಒಳ ಜಗಳ ಆಗ್ತಾ ಇತ್ತು. ಎಲ್ಲ ಮಾಡೋದು ನೀನು ಹಾಗೆ ಅಂತ. ಆದ್ರೆ ನಂದು ಒಂದೇ ಉದ್ದೇಶ, ನಾನು ಇದರಲ್ಲಿ ಹಿಂದರಿಬಾರ್ದು, ನನಗೆ ಮುಂದೆ ಹೋಗ್ಬೇಕಂತ ಬಹಳ ಒಂದು ಹಠ. ಸರಿ, ಎಸ್, ನೀವು ಅಲ್ಲಿ ಆಡಿಷನ್ಗೆ ಹೋದ್ರಿ, ಯಾವ ರೀತಿ ಆಯ್ಕೆ ಆಯ್ತಲ್ಲಿ SL ಭಟ್ ಅಂತ ಅವರು ಪ್ರೊಡಕ್ಷನ್ ಮ್ಯಾನೇಜರ್. ನಾನು ಹೋಗಿಲ್ಲ. ಅವ್ರು ಹೇಳಿದ ಕೂಡಲೇ ಹೇಳಿದ್ದು, ಏನಮ್ಮ ನಿನಗೆ ಏನು ಪಾತ್ರ ಕೊಡೋದು, ಇದರಲ್ಲಿ ಎಲ್ಲ ಸ್ವಲ್ಪ ಕಲರ್ ಎಲ್ಲ ಕಪ್ಪಿಗಿರುವವರು ಬೇಕು, ನೀನು ಇಷ್ಟು ಬೆಳ್ಳಗಿದ್ಯಲ್ವಾ, ನಿನಗೆ ಏನು ಪಾತ್ರ ಕೊಡೋದು ಅಂತ. ಅದಕ್ಕೆ ನಾನು ಹೇಳಿದೆ, ನನ್ಗೆ ಯಾವ್ದಾದ್ರೂ ಆಗ್ಬೋದು ಸರ್, ಒಂದು ಪಾರ್ಟ್ ಕೊಡಿ, ನನಗೆ ತುಂಬಾ ಆಸೆ ಆಕ್ಟ್ ಮಾಡ್ಲಿಕ್ಕೆ, ತುಂಬಾ ಇಷ್ಟ ನನಗೆ, ಒಂದು ಕೊಡಿ ಅಂತ. ಆಮೇಲೆ ನನಗೆ ಪಟೇಲ್ರ ಹೆಂಡತಿಯಾಗಿ ಮಾಡಿದ್ದು ನನ್ನನ್ನು. ಅದರಲ್ಲಿ ಒಂದು ಪಟೇಲ್ರ ಪಾತ್ರ ಬರ್ತದೆ, ಹೆಂಡತಿ, ಸೀರೆ ಎಲ್ಲ ಉಡಿಸಿ, ಅಂಬಡೆ ಸೂಡಿ ಎಲ್ಲ ಹಾಕಿ, ಸ್ವಲ್ಪ ಶೂಟಿಂಗ್ ಕ್ಯಾಮರಾದ ಮುಂದೆ ಎಲ್ಲ ನಿಲ್ಲುವಾಗ ಚಪ್ಪಲೆಲ್ಲ ಎತ್ತರದೆಲ್ಲ ಹಾಕಿ, ಅಂತ ಒಂದು ನನ್ನೊಂದು ಅದೃಷ್ಟ ಅಂದ್ರೆ BV ಕಾರಂತ್ ನಿರ್ದೇಶನ, ಇವರು ಶಿವರಾಮ್ ಕಾರಂತ್ ಅವರು ಬರೆದಿದ್ದು. ಅದ್ರ ಜೊತೆ ಇವರಿಗೆ ಅಸಿಸ್ಟೆಂಟ್ ಆಗಿದ್ದದ್ದು TS ನಾಗಾಭರಣ, ಗಿರೀಶ್ ಕಾಸರವಳ್ಳಿ. ಯಾಕಂದ್ರೆ ಇಂಥ ದಿಗ್ಗಜರ ಒಂದು ಜೊತೆ ಅವರಿರುವಾಗ ನನ್ನ ಒಂದು ಪದಾರ್ಪಣೆ ಚಿತ್ರರಂಗಕ್ಕೆ ಅಂತ ಹೇಳಿ, ಅದು ನನಗೆ ಒಂದು ಹೆಮ್ಮೆ ಸರ್. ಅದು
ಅಲ್ಲ ಯಾಕಂದ್ರೆ ನಾನೇ ಮತ್ತೆ ಅದೊಂದು ಅಪೂರ್ವವಾದಂತ ಅವಕಾಶ ಅದು. ಖಂಡಿತ ಶಿವರಾಮ್ ಕಾರಂತರ ಒಂದು ಕೃತಿ, ಹೌದು ಸರ್. ಕಡಲ ತಡಿಯ ಭಾರ್ಗವ, ಸಾಹಿತ್ಯ ಲೋಕದೊಬ್ಬ ಅಪೂರ್ವ ರತ್ನ. ಆಮೇಲೆ ರಂಗಭೂಮಿಯ ಅತಿ ದೊಡ್ಡ ಹೆಸರು ಇದು ಬಿ.ವಿ. ಕಾರಂತರು. ಬಿ.ವಿ. ಕಾರಂತರ ನಿರ್ದೇಶನ ಇತ್ತು. ಆಮೇಲೆ ನೀವು ಹೇಳ್ತೀವಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ನಾಗಾಭರಣ ಅವರು, ಗಿರೀಶ್ ಕಾಸರಳ್ಳಿ ಅವರು. ಅಂತವರ ನಡುವೆ ನಿಮಗೊಂದು ಪಾತ್ರ ಸಿಕ್ಕಿದ್ದೆ ಬಹುಶಃ ಒಂದು ಅತ್ಯಂತ ಹೆಮ್ಮೆ, ಬಹಳ ಹೆಮ್ಮೆ ನನಗೆ. ಈಗಲೂ ಆ ಬಗ್ಗೆ ಹೆಮ್ಮೆ ಪಡ್ತೇನೆ ನಾನು. ನಾನು ಅವರ ಇದರಲ್ಲಿ ಗರಡಿಯಿಂದ ಬಂದವಳು ಅಂತ ಅದೊಂದು. ಸೊ ಅಲ್ಲಿಯ ಆ ಒಂದು ಪಾತ್ರ, ಅಭಿನಯ ಎಲ್ಲ ನಿಮಗೆ ಯಾವ ರೀತಿಯ ಒಂದು ಖುಷಿ ಕೊಟ್ಟಿತ್ತು ಆವತ್ತಿನ ಸಂದರ್ಭದಲ್ಲಿ? ಯಾಕಂತ ಹೇಳಿದ್ರೆ ಸ್ವಲ್ಪ ನೀವು ಹೊಸಬರು, ನಟನೆಗೆ ಹೊಸಬರು. ಹೌದು, ಅಂದ್ರೆ ಏನಂದ್ರೆ ನನ್ಗೆ ಅಲ್ಲಿ ಅದರಲ್ಲಿ ಪದ್ಮ ಕುಮಟ ಅಂತ ಇದ್ರು, ಬೆಳ್ಳಿ ಪಾತ್ರ ಮಾಡಿದವರು. ಅವರು ನಾವು ಆತ್ಮೀಯರು ಅದರಲ್ಲಿ ಬಹಳ. ಅಂದ್ರೆ ನನಗೆ ಒಂದದ ಹಾಗೆಲ್ಲ ನಾವೊಂದು ಸ್ನೇಹದಿಂದ ಅಷ್ಟೊಂದು ಬಹಳ ಕ್ಲೋಸ್ ಆಗಿರುವಾಗ ನನಗೆ ಒಂದಲ್ಲಿ ಯಾವುದೋ ಎಲ್ಲೇ ಹೋಗಿದ್ದೇನೆ ಅಂತ ಏನು ಅನಿಸಲೇ ಇಲ್ಲ. ಮತ್ತು ಶಿವರಾಮ್ ಇವರು ಬಿ.ವಿ. ಕಾರಂತರು ಸಂಭಾಷಣೆಯಲ್ಲಿ ಕೊಡಿದವರು. ಅದು ನನಗೆ ಇಮಿಡಿಯೇಟ್ ಬೈ ಹೆಡ್ ಮಾಡಿ ಅದು ಒಂದೇ ಟೇಕಲ್ಲಿ ನಾನು ಓಕೆ ಮಾಡ್ತಿದ್ದೆ. ಅವರಿಗೆ ಭಾರಿ ಖುಷಿ. ಅವ್ರು ಹೇಳ್ತಿದ್ರು, ಒಂದ್ಸಲ ಊಟದಲ್ಲಿ ಎಲ್ಲ ಊಟ ಎಲ್ಲ ಆಗುವಾಗ ಹೀಗೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೆಲ್ಲ ಕೂತಿರ್ತೇವೆ. ಆಗ ಹೇಳಿದ್ರು, ಏನಮ್ಮ ಎಜುಕೇಷನ್ ವಿದ್ಯಾಭ್ಯಾಸ ಮುಂದುವರಿಸಬೇಕು, ಇದೇ ಬೇಡ, ವಿದ್ಯಾಭ್ಯಾಸ ಯಾಕಂದ್ರೆ ಯಾವ SLC ಮುಂದುವರಿಸಬೇಕು, ಅದು ಬೇಕು, ಇದು ಆನಂತರ ಅಂತ ಹೇಳಿದರು. ಓಕೆ ಸರ್ ಅಂತ. ಯಾಕಂದ್ರೆ ಆ ಮಾತು ಈಗಲೂ ನನಗೆ ನೆನಪಿದೆ ಅವ್ರು ಹೇಳಿದ್ದು. ಅದು ಮಂಚಿಯಲ್ಲಿ ಶೂಟಿಂಗ್ ಆಗಿದ್ದು, ಮಂಚಿ, ಬಂಟ್ವಾಳದ ಮಂಚಿಯಲ್ಲಿ. ಆ ಸಂದರ್ಭದಲ್ಲಿ ಒಳ್ಳೆಯ ಆಶೀರ್ವಾದ ಕೂಡ ಮಾಡಿದ್ರು. ಆಶೀರ್ವಾದ ಕೂಡ, ಹೌದು ಹೌದು. ಎಸ್. ಆನಂತರದ ಜರ್ನಿ, ಎಸ್, ಚೋಮನ ದುಡಿ ಆಯ್ತು. ನೀವು ಅವಾಗ 10th ಸ್ಟ್ಯಾಂಡರ್ಡ್, SSLC. ಎಸ್. ನಂತರ ನಿಮ್ಮ ಏನು ಕಲಾ ಸೇವೆ ಅಥವಾ ನಾಟಕ, ಸಿನಿಮಾ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡ್ರೆ, ಎಲ್ಲಿಂದ ಆರಂಭವಾಯಿತು? ನನಗೆ ಎಂಟ್ರಿ ಆಯಿತು ಆನಂತರ 7th ಸ್ಟ್ಯಾಂಡರ್ಡ್, 8th, 9th, 10th. ನಂತರ PUC ನಾನು ಕೆನರಾದಲ್ಲಿ ಮಾಡಿದ್ದು. ಓಕೆ, ಕೆನರಾ, ಮಂಗಳೂರು. ಅಲ್ಲಿ ಕೂಡ ನನಗೆ ಪಾತ್ರಗಳು ಸಿಗ್ತಾ ಬಂತು ಶಾಲೆಯಲ್ಲಿ. ಅಂದ್ರೆ ನೀವು ಅಲ್ಲಿ ತುಂಬಾ ಫೇಮಸ್ ಆಗಿರ್ತೀರಿ. ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲ ನನ್ನ ಮೂಲತಃ ಹೆಸರು ಶರ್ವಾಣಿ. ಶರ್ವಾಣಿ, ಮನೆ ಹೆಸರು ಶರ್ವಾಣಿ ನಂದು. ಯಾಕೆ ಶರ್ವಾಣಿ ಸರೋಜಿನಿ ಶೆಟ್ಟಿ ಅಂತ ಬದಲಾದದ್ದು? ಏನಂದ್ರೆ ತುಳುನಾಡ ಸಿರಿ ಶೂಟಿಂಗ್ ಆಗ್ತಾ ಇರುವಾಗ ಕೇನ್ ಟೈಲರ್ ಅವರು ಶರ್ವಾಣಿ ಪುದರ್ ಬೊಡ್ಚಿ ಸರೋಜಿನಿ ಚೇಂಜ್ ಮಲ್ತಾನೆ ಎಂಚ ಆಗ ಎಲ್ಲ ಒಂದು ಇದಿತ್ತಲ್ಲ ಸರ್, ಹೆಸರು ಬದಲಾವಣೆ ಮಾಡೋದು. ಹೌದು, ಹೌದು, ಎಷ್ಟೋ ಕಲಾವಿದ್ರನ್ನ ಅದು ಒಂದು ಆಗ ನನ್ಗೊಂದು ಹೆಮ್ಮೆ, ನನ್ನ ಹೆಸರು ಬದಲಾವಣೆ, ನಾನೊಂದು ದೊಡ್ಡ ಏನೋ ಚಿಕ್ಕ ವಯಸ್ಸಲ್ವಾ, ಆಗೋದು ಏನೋ ಒಂದು ಹುರುಪು, ನಾನು ದೊಡ್ಡ ಸ್ಟಾರ್ ಅಂತ. ಹಾಗೆ ಇಲ್ಲ, ಹಾಗೆ ಸರೋಜಿನಿ ಅಂತ ಆಯ್ತದು. ಸಿನಿಮಾದ ಕಾರಣಕ್ಕಾಗಿ ತುಳುನಾಡ ಸಿರಿಯಲ್ಲಿ ಸಿರಿ ಪಾತ್ರ. ಸಿರಿ ಪಾತ್ರ. ನಂತರ ಅದು ಶೂಟಿಂಗ್ ಆಗ್ತಾ ಇರುವಾಗಲೇ ಬಳ್ಳಿದೋಟದಲ್ಲಿ ಅವಕಾಶ, ಮೇನ್ ರೋಲ್. ಈಗ ನೀವು ಕುಳಿತುಕೊಂಡು ನೋಡಿದಾಗ ಎಲ್ಲೋ ಜಸ್ಟ್ ಫ್ಲಾಶ್ ಬ್ಯಾಕ್ ಅಂತ ನಾವು ಹೇಳ್ತೇವೆ. ಹೌದು, ಶರ್ವಾಣಿ ಅಂತ ಒಳ್ಳೆದಿತ್ತು ಅಂತ ಅನಿಸುತ್ತಾ, ಅಲ್ಲ ಸರೋಜಿನಿ ಶೆಟ್ಟಿ? ಅಲ್ಲ, ನನ್ಗೆ ನಿಜವಾಗಿ ಶರ್ವಾಣಿ ಒಳ್ಳೆದಿತ್ತು ಅಂತ ಅನಿಸ್ತದೆ. ಹೌದು, ಈಗ ನಾನು ಅದೇ ಹೆಸರಲ್ಲಿ ಇದಾಗಿ ಹೋಗಿದ್ದೇನೆ. ಸರೋಜಿನಿ ಶೆಟ್ಟಿಯಲ್ಲೇ ನನ್ಗೆ ಜನರು ಆಶೀರ್ವಾದ ಮಾಡಿದ್ದಾರೆ, ಅಭಿಮಾನಿಗಳು ಆಶೀರ್ವಾದ ಮಾಡಿದ್ದಾರೆ. ಅದು ನಾನು ಬಹಳ ಹೆಮ್ಮೆ ಪಡ್ತೇನೆ. ಎಸ್. ನೀವು ಕೆನರಾ ಕಾಲೇಜಿಗೆ ಬರ್ತೀರಿ. ಕೆನರಾ ಕಾಲೇಜಲ್ಲಿ ಕೂಡ ಎಲ್ಲ ರೀತಿಯ ಪ್ರೋತ್ಸಾಹಗಳು, ಬೆಂಬಲಗಳು ನಿಮಗೆ ಅಲ್ಲಿ ಸಿಗುತ್ತೆ, ಎಲ್ಲ ವೇದಿಕೆಗಳು ನಿಮಗೆ ಸಿಗುತ್ತೆ. ಹೌದು. ಸೆಕೆಂಡ್ PUC ಆಯ್ತು, ಆಗ್ಲೇ ಮದ್ವೆ ಆಯ್ತು. ಸ್ಥಗಿತ ಆಯ್ತು ವಿದ್ಯಾಭ್ಯಾಸ ಸ್ಥಗಿತ ಆಯ್ತು. ಈ ಕಲಾರಂಗ ಕೂಡ ನಂದು ಸ್ಥಗಿತ ಆಯ್ತು. ಒಂದು ಸಣ್ಣ ಬ್ರೇಕ್ ಅಂತ ಬ್ರೇಕ್. ಆ ನಂತರ ಅಲ್ಲಿ ಕೂಡ ಸ್ವಲ್ಪ ಕಿರಿಕಿರಿ ಬೇಡ ಅಂತ ಆಯ್ತು ಆ ಕಡೆಯಿಂದ. ನನ್ನ ಅವರ ಗಂಡನ ಮನೆ ಒಂದು ಪ್ರತಿಷ್ಠಿತ ಮನೆತನ, ಬಡಿಲಗುತ್ತು ಅಂತ, ಕಣ್ಣೂರು ಪಡೀಲ ಹತ್ರ. ಅವರಿಗೆ ಏನು ಹೆಣ್ಣು ನಟನೆಗೆ ಹೋಗುದಂದ್ರೆ ಅದು ಏನೋ ಒಂಥರ ಅವರಿಗೆ. ನನ್ಗೂ ಬೇಜಾರಾಗ್ತಿತ್ತು, ಅಮ್ಮನಿಗೂ ಬೇಜಾರಾಗ್ತಿತ್ತು. ಅಜ್ಜ ಹೇಳ್ತಿರು, ಎಷ್ಟು ಹೇಳಿದ್ರೆ ಕೇಳಿಲ್ಲಲ್ಲ ನೋಡು ಅಂತ, ಹೀಗೆಲ್ಲ ಆಗ್ತಿತ್ತು. ಆದ್ರೆ ನನಗೆ ನನ್ನನ್ನು ಎಳೆದ ಮುಖದ ಬಣ್ಣ ಒಂದ್ಸಲ ಹಾಕಿದ ಆ ಸೆಳೆತ ಇದೆ ನೋಡಿ, ಅಲ್ಲೇ ಎಳೀತಾ ಇತ್ತು ನನ್ನನ್ನು. ಎಳಿತಾ ಇತ್ತು ಸರ್ ನನ್ನನ್ನು. ಯಾಕಂದ್ರೆ ನನಗೆ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಎಷ್ಟೋ ಜಂಜಾಟ, ಎಷ್ಟೋ ಗೋಚಲ್ ಬದುಕಿನಲ್ಲಿ ಹೇಳಲಾಗದಂತ ಕೆಲವುಗಳು ಸಮಸ್ಯೆಗಳು, ಅಂದ್ರೆ ಇಲ್ಲಿ ಹೇಳಲಾಗದಂತ ಕೆಲವು ನೋವುಗಳು ಇದು ಅಂತ. ಆ ಮಧ್ಯದಲ್ಲಿ ಏನಾದ್ರು ಚರ್ಚೆ ನಮ್ಗೆ ಬೇಡ ಅಂತ ಅನಿಸಿದ್ರೆ ಏನೋ ಆಗ್ತದೆ, ಮನಸ್ಸಿಗೆ ತುಂಬಾ ಬೇಸರ ಅನ್ನಿಸ್ತದೆ, ಸುಮ್ಮನೆ ಇರ್ತೇವೆ. ಆಮೇಲೆ ಮತ್ತೆ ಮನಸ್ಸು ಅಲ್ಲಿಗೆ ಎಳೀತದೆ.
ಯಾವಾಗ ಬಣ್ಣ ಹಚ್ಚಲಿ. ಇದು ಈ ರೈತನಿಗೆ, ಕೃಷಿಕನಿಗೆ ಹಾ. ಒಂದು ಏನು ಹಳೆ ಕಾಲದಲ್ಲೆಲ್ಲ ಒಂದು ಬೆಳೆ ಮಾಡದೇ ಇದ್ರೆ ಅವನಿಗೆ ಮತ್ತೆ ಆಚೆ ಗದ್ದೆ ಬದಿಗೆ ಹೋದಾಗ ಕೂಡ ಅದನ್ನು ಇಳಿತಾ ಇತ್ತ. ಹೌದು, ಎಳಿತಾ ಇರ್ತದೆ. ಹಾಗೆ ಇದು ನನಗೆ ಹಾಗೆ ಆಯಿತು. ಆದರೆ ಒಂದು ಸರ್ ಆ ಇದರಲ್ಲಿ ನಾನು ಒಂದು ಹಠದಿಂದ, ಅಷ್ಟು ಧೈರ್ಯದಿಂದ ನಾನು ಮುಂದೆ ಹೆಜ್ಜೆ ಇಟ್ಟಿದ್ರಿಂದ ನನಗೆ ಏನು ಮೋಸ ಆಗಲಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಈಗ ನಾನು ಏನು ನನ್ನ ಮನಸ್ಸಲ್ಲಿ ಏನೋ ಟಾಪ್ ಲೆವೆಲ್ಗೆ ಹೋಗದೇ ಇದ್ರೂ ಕೂಡ ಬೇಕಾದಷ್ಟು ಜನರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಜನ ಆಶೀರ್ವದಿಸಿದ್ದಾರೆ. ಬಹಳಷ್ಟು ಅಭಿಮಾನಿಗಳು, ಆತ್ಮತೃಪ್ತಿ ಇದೆ ನನಗೆ, ಆತ್ಮತೃಪ್ತಿ ಇದೆ. ಈಗಲೂ ಎಲ್ಲ ಕೇಳ್ತಾರೆ, ಯಾವ ಸಿನಿಮಾ ಬರ್ಲಿಕ್ಕಿದೆ, ಯಾವ ನಾಟಕ ನಿಮ್ದು, ನಿಮ್ಮ ಕಟೀಲ್ ದಪ್ಪೆ ಉಳ್ಳ ಅಲ್ಲಿ ಕದ್ರಿ ನವನಿ ಶೆಟ್ರು ಬರೆದದ್ದು ನಾಟಕ, ಅದ್ಭುತ ಸಾಹಿತ್ಯ ಸರ್ ಅದು. ಅವರ ಸಾಹಿತ್ಯ ಅಂದ್ರೆ ಅದು ಮಾತಾಡ್ಲಿಕ್ಕೆ ಒಂದು ಖುಷಿ. ಮತ್ತು ನಮ್ಮ ಟೀಮಲ್ಲಿ ನಮ್ದೊಂದು ಟೀಮ್ ವರ್ಕ್, ಪ್ರಬುದ್ಧ ಕಲಾವಿದರು ಎಲ್ಲ. ಆ ಒಂದು ಇದರಲ್ಲಿ ಅಂತ ಒಂದು ಮುಖ್ಯ ಪಾತ್ರ, ಅತಿ ಮುಖ್ಯ ಪಾತ್ರ ಅದು. ಏನೋ ತಾಯಿಯ ಅನುಗ್ರಹ ನೀನು ಮಾಡು. ಫಸ್ಟ್ ಎಲ್ಲ ನನಗೆ ಮೊದಲಾಗಿ ಮಾಡಲಿಕ್ಕೆ ಒಂಥರ ಭಯ ಇತ್ತು, ಆ ಪಾತ್ರ ಮಾಡ್ಬೋದಾ, ಅದು ಏನು ಹೆದರಿಕೆ. ಯಾಕಂದ್ರೆ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ ನಾನು. ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯಲ್ಲೇ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆದರೆ ಇದು ಪೂರ್ಣ ಪ್ರಮಾಣದ ಒಂದು ದೇವರಾಗಿ ಪಾತ್ರ. ಯಾಕೋ ಒಂಥರ ಭಯ ಇತ್ತು ಸರ್. ಆಮೇಲೆ ಪೂಜಾ ಹಸ್ರಣ್ಣರೇ ಹೇಳಿದ್ರು, ಒಂದು ಯೋಗನಿಕ್ ಮಲ್ಪು, ಮಾತ್ರೆಗಳು ತಿಕ್ಕೊಂಡ ಮಲ್ಪು ಅಂತ. ಈವರೆಗೆ ಮಾಡಿಕೊಂಡು ಬಂದಿದ್ದೇನೆ ಸರ್. ಜನ ಆಶೀರ್ವದಿಸಿದ್ದಾರೆ ನನ್ನನ್ನು. ಒಂದು ಯಾವತ್ತಿಗೂ ಅದೊಂದು ನೆನಪು. ಹೌದು, ನೆನಪು ನೆನಪು. ಹೌದು, ಮತ್ತೆ ನಿಮ್ಮನ್ನು ಕೂಡ ಯಾವತ್ತಿಗೂ ಕೂಡ ಜನ ಒಂದು ನೆನಪಿಸಿಕೊಳ್ಳಲಿಕ್ಕೆ ಕೂಡ. ಹೌದು ಸರ್, ಹೌದು ಹೌದು. ಮತ್ತೇನಂದ್ರೆ ಹೋದಾಗ ಬಂದಾಗ ಕೂಡ ಹೌದು ಹೌದು ಎಲ್ಲ ಅದರ ಮತ್ತೆ ಕೇಳ್ತಾರೆ, ಎಲ್ಲ ಹೇಳ್ತಾರೆ, ಕಟೀಲ್ ತಪ್ಪಿ ಉಳ್ಳಾದ್ರೆ ದೇವಿ ಇರತ್ತೆ, ವೀರಿಗೆ ಸೂಟ್ ಹಾಕೊಂಡು ಬಾರಿ ಪೊರ್ಲ ಹಾಕೊಂಡು ಅಂಚ. ಯಾಕೆಂದ್ರೆ ಸರ್ ಆ ಒಂದು ಪ್ರಶಂಸೆ ನಾವು ಮಾಡಿದ ಒಂದು ಅಭಿನಯಕ್ಕೆ, ವೇದಿಕೆಯಲ್ಲಿ ಮಾಡುವಂಥ ಸಿನಿಮಾದಲ್ಲಿ ಆಗಲಿ, ಜನರು ನಮ್ಮನಿಗೆ ಕೊಡುವಂಥ ಪ್ರೋತ್ಸಾಹ, ಅವರ ಮೆಚ್ಚುಗೆಯ ಮಾತು, ಅದು ದೊಡ್ಡ ಪ್ರಶಸ್ತಿ, ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಅನಿಸ್ತದೆ ನನಗೆ. ಅಷ್ಟು ಸಂತೋಷ ಕೊಡ್ತದೆ ಅದು. ಒಬ್ಬ ನಟ ಅಥವಾ ಒಬ್ಬ ಕಲಾವಿದನಿಗೆ ಎದುರಿರುವ ಪ್ರೇಕ್ಷಕ ಕೊಡುವಂತ ಚಪ್ಪಾಳೆ ಇರಬಹುದು ಅಥವಾ ಒಂದು ಒಳ್ಳೆಯ ಮಾತು, ಅಭಿಮಾನದ ಮಾತು, ಅದು ಭಾರಿ ದೊಡ್ಡ ಪುರಸ್ಕಾರ ಅದು. ಅಯ್ಯೋ, ಅದೇ ಅವರ ದೇವರಲ್ವಾ, ನಮ್ಮನ್ನು ಮುಂದಕ್ಕೆ ತರುವುದೇ ಕಲಾಭಿಮಾನಿಗಳು, ಜನರು. ಈಗ ನಿಮ್ಮ ಕಾಲೇಜ್ ಮುಗೀತದೆ, ಮದುವೆ ಆಯ್ತು, ಆ ನಂತರದ ಚಟುವಟಿಕೆಗಳು, ರಂಗ ಚಟುವಟಿಕೆಗಳು, ಸಿನಿಮಾ ಚಟುವಟಿಕೆಗಳು, ಅದು ಯಾವ ರೀತಿಯ ಟೇಕಪ್ ಆಯ್ತು ಅಂತ? ಮತ್ತೆ ಹೌದು, ಒಬ್ಬ ಮಗ ಆಯ್ತು, ಆಮೇಲೆ ಸ್ವಲ್ಪ ಸ್ಥಗಿತ ಇತ್ತು, ಆಮೇಲೆ ಮತ್ತೆ ಬಂಗಾರ ಪಟ್ಲರಲ್ಲಿ ಮಾಡಿದೆ ನಾನು. ರಿಚರ್ಡ್ ಕ್ಯಾಸ್ಟಲಿನ್ ಅವರ ಬಂಗಾರ ಪಟ್ಲ, ಬಹಳ ಹಿಟ್ ಸಿನಿಮಾ, ಭಾರಿ ಹಿಟ್ ಸಿನಿಮಾ ಅದು, ಬಹಳ ಒಂದು ಹೆಸರು ಪಡೆದಂತ ಒಂದು ಸಿನಿಮಾ ಅದು, ಬಂಗಾರ ಪಟ್ಲೇರ್. ಬದಿ ಬದಿ, ಹೌದು, ಬದಿ. ಈಗ ಸೆಪ್ಟೆಂಬರ್ ಬಂಗಾರ ಪಟ್ಲೇರ್ ಇವತ್ತಿಗೆ ಕೂಡ ತುಳು ಸಿನಿಮಾ ರಂಗದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಹೇಳ್ಬೋದು. ಆ ಸಿನಿಮಾ ಹೆಸರು ಮರೆಯಲಿಕ್ಕೆ ಇಲ್ಲ. ಬಂಗಾರ ಪಟ್ಲೇರ್ ಅಂದ್ರೆ ಎಲ್ರಿಗೂ ಓ ಬಂಗಾರ ಪಟ್ಲೇರ ಅಂತ ಹೇಳ್ತಾರೆ, ಅಷ್ಟೊಂದು ಪ್ರಸಿದ್ಧಿ ಪಡೆದ. 105 days ಜ್ಯೋತಿ ಥಿಯೇಟರ್ ಹತ್ರ ನಂದು ಮತ್ತು ವಾಮನ್ ರಾಜದ ಕಟ್ಔಟ್ ಹಾಕಿತ್ತು. ಜ್ಯೋತಿ 105 days ನಡೆದಿದೆ ಜ್ಯೋತಿ ಥಿಯೇಟರ್ ಅಲ್ಲಿ. ಆಗ ನಾನೇನು ಸರ್ ಬಸ್ನಲ್ಲಿ ಬರ್ತಾ ಇದ್ದೆ, ಒಂದು ತಮಾಷೆ, ಬಸ್ನಲ್ಲಿಗೆ ಕೂತಿದ್ದೇನೆ, ಹಿಂದಿನಿಂದ ಇಬ್ರು ಮಾತಾಡೋದು, ಸರೋಜಿನಿಗೆ ಕೊಂಚ ಕೊಡೆ ಬರ್ತದುಂಡು, ಅದು ವರ್ಷ ಬರೋದುಂಡು. ಆದಾಗ ಮಳೆ ಬರ್ತಾ ಇತ್ತು, ಕಟ್ಔಟ್ ಒತ್ತಾಗ್ತಾ ಉಂಟು ಅಂದ್ರೆ ನನ್ನನ್ನು ನೋಡಿ ಅವರು ಹೇಳಿದ್ದು. ಅದೇ ಖುಷಿ ನೋಡಿ, ಆ ಮಾತು ಇದೆ ಅಲ್ವಾ, ನಿಜವಾಗಿ ಸರ್. ಅಷ್ಟೊಂದು ಕಲಾಭಿಮಾನಿಗಳು ಜನರು ಕೊಡುವಂತ ಒಂದು ಖುಷಿ ನೋಡಿ ನಮ್ಗೆ, ನಮ್ಮನ್ನು ಮುಂದಕ್ಕೆ ಬೆಳೆಸುವುದು ಅವರೇ ನಮ್ಮನ್ನು. ಬಂಗಾರ ಪಟ್ಲೇರ್ ಆ ರೀತಿಯ ಒಂದು ನಿಮಗೆ ಒಂದು ದೊಡ್ಡ ಒಂದು ಬ್ರೇಕ್ ತಂದು ಕೊಟ್ಟಂತ ಸಿನಿಮಾ ಕೂಡ. ಈಗ ನಾಟಕಗಳನ್ನು, ಈಗ ನಾಟಕ ನೀವು ಕಟೀಲ್ ದಪ್ಪೆ ಉಳ್ಳಾಲ್ದೆ ಇವತ್ತಿಗೆ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇರುವಂತ ನಾಟಕ. ಬೇರೆ ಯಾವೆಲ್ಲ ನಾಟಕಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡ್ರೆ ಒಟ್ಟು ನಿಮ್ಮ ಈ ಒಂದು ನಾಟಕದ ಜರ್ನಿಯಲ್ಲಿ? ಸಾಮಾಜಿಕ ನಾಟಕಗಳು ಬಹಳಷ್ಟು ನಾಟಕದಲ್ಲಿ ಮಾಡಿದ್ದೇನೆ. ಮಾರಿಬಲೆ, ಅದಕ್ಕೆ ಕೃಷ್ಣ ಪಪ್ಪೂರ್ ಅವರದ್ದು, ಅದರಲ್ಲಿ ನನಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಸಿಕ್ಕಿತ್ತು. 9 ನಾಟಕ ಆಗಿತ್ತು ಇಲ್ಲಿ. ಮೋಹನ್ ಆಳ್ವರು ಮಾಡಿಸಿದ್ದರು, ಡಾಕ್ಟರ್ ಮೋಹನ್ ಆಳ್ವರು, ಮೂಡಬಿದ್ರೆಯಲ್ಲಿ. ಅದರಲ್ಲಿ ಶ್ರೇಷ್ಠ ನಟಿ, ಶ್ರೇಷ್ಠ ನಟ, ನಾಯಕ ನಟ, ಇದು ಖಳನಾಯಕ, ಇಂಥದ್ದೆಲ್ಲ ಪೋಷಕ ನಟ ಎಲ್ಲ ಇತ್ತು. ಶ್ರೇಷ್ಠ ನಟಿ ಪ್ರಶಸ್ತಿ ನನಗೆ ಮಾರಿಬಲೆ ಅದರಲ್ಲಿ ನನಗೆ ಬಂದಿತ್ತು. ಅದರಲ್ಲಿ ಹೌದು, ಅದು ಮತ್ತೆ ಕಣ್ಣನಿ ಬಡಿದೆ ಅದು ಹೇಳಿದೆ ಅಲ್ವಾ, ಗಂಟೆಯ ತಾಂಡ್, ಅದರಲ್ಲಿ ಮಲ್ಲಿ ಪಾತ್ರ ದೇವದಾಸ್ ಕಾಪಿಕಾಡ್. ಹೌದು ಹೌದು, ಗಂಟೆಯ ತಾಂಡಲ್ಲಿ. ಮತ್ತೆ ಈರ್ ದೂರದಲ್ಲಿ ನೇತ್ರ ಪಾತ್ರ, ಅದು ಮರ್ಯಾದ ಪಾತ್ರ. ಅಂದ್ರೆ ನನಗೆ ಬೇಕಾದ ಅವರು ಪಾತ್ರ
ಬರೆಯುವಾಗ ಯಾರಿಗೆ ಅರ್ಹತೆ ಇದೆ ಅವರಿಗೆ ತಕ್ಕ ಬರೀತಾರೆ ಅವರು ಕಾಪಿ ಕಾರ್ಡ್ ಅವರು. ಕಲಾವಿದನನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ನೋಡುದು ಇವರಿಂದ ಯಾವ ಪಾತ್ರ ಮಾಡ್ಲಿಕ್ಕೆ ಆಗ್ಬಹುದು ಏನು. ನಾನು ಅವರಲ್ಲಿ ಹೇಳಿದ್ದೇನೆ, ಮಲ್ಲಿ ಪಾತ್ರ ಅಂದ್ರೆ ಚೆಲ್ಲು ಚೆಲ್ಲು ಚಿಕ್ಕ ಹುಡುಗಿ, ಅದು ಮುಗ್ಧ ಹುಡುಗಿ, ಹಳ್ಳಿದ್ದು ಒಂದು, ಏನು ವಿದ್ಯಾಭ್ಯಾಸ ಇಲ್ಲದೊಂದು ಹುಡುಗಿ. ಆನಂದ ಶೆಟ್ರು ನನ್ನ ಅಜ್ಜ, ಈಗ ಅವರು ಇಲ್ಲ, ನಮ್ಮ ನಗಲಿ ಹೋಗಿದ್ದಾರೆ, ಬಹಳ ದೊಡ್ಡ ಕಲಾವಿದ. ಆಯ್ತು, ಹಾಗೆ ನಾನು ಕಾಪಿ ಕಾರ್ಡ್ ಹೇಳಿದೆ, ದೇವದಾಸ್ರಿ ಇದು ನನಗೆ ಬೇಡ, ಯಾಕಂದ್ರೆ ಇಷ್ಟು ಚಿಕ್ಕ ಹುಡುಗಿ ಅಲ್ಲ, ನನಗೆ ಆಗ ಎಷ್ಟು ಗೊತ್ತು, 23-24 ವರ್ಷ ಏನಾಗಿತ್ತು, ಅದು ಒಂದು 16-17 ವರ್ಷದ ಹುಡುಗಿ. ನನಗೆ ಆಗಿತ್ತ ದಾದ್ಯಕ್ಕೆ ಇರು ಮಲ್ಪುವರು ಎಂಕ್ ಗೊತ್ತುಂಡತ್ತೆ. ಅವ್ರು ಹೇಳಿದ ಒಬ್ಬ ನಿರ್ದೇಶಕನಿಗೆ ಒಂದು ಒಳನೋಟ ಮತ್ತೊಂದು ಒಳ ಕಣ್ಣು ಇರುತ್ತೆ, ಅಂತರ್ದೃಷ್ಟಿ. ಅವನಿಗೆ ಯಾವ ಕಲಾವಿದನಿಂದ ಯಾವುದನ್ನು ಹೊರಗೆ ಸಾಧ್ಯತೆ ಇದೆ ಅನ್ನೋದು ಅವರಿಗೊಂದು ದಿವ್ಯ ದೃಷ್ಟಿ ಇರುತ್ತೆ. ಈಗ ನೋಡಿ ಸರ್, ಉದಾಹರಣೆಗೆ ಕಟೀಲ್ ತಪ್ಪೆ ಉಳ್ಳಾಲ್ದಿ ಬರೆಯುವಾಗ ನವನೇಶ್ ಶೆಟ್ರು ದೇವಿ ಪಾತ್ರಕ್ಕೆ ಸರೋಜಿನಿ ಶೆಟ್ಟಿ, ಅರುಣಾಸುರ ಪಾತ್ರಕ್ಕೆ ರೋಹಿದಾಸ್ ಕದ್ರಿ ಅಂತ. ಓಹೋ, ರೋಹಿದಾಸ್ ಕದ್ರಿ ಅವರು ಕೂಡ ಬಾರಿ ಶ್ರೇಷ್ಠ ನಟರು. ನಮ್ಮ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ಎರಡರಲ್ಲೂ ಕೂಡ. ಅವರು ವೇದಿಕೆಗೆ ಬಂದ್ರೆ, ಅರುಣಾಸುರನಾಗಿ ಬಂದ್ರೆ, ಅದು ಅವರಿಗೆ ಹುಷಾರಿಲ್ಲದಿದ್ರು ಕೂಡ ಆರೋಗ್ಯ ಮತ್ತೆ ಅವರು ಹದಗೆಟ್ಟಿತ್ತು. ಹುಷಾರಿಲ್ಲದಿದ್ರು ಆ ಒಂದು ಉಡುಗೆ ಎಲ್ಲ ಮೇಕಪ್ ಆಗಿ ಎಲ್ಲ ವೇದಿಕೆಗೆ ಬಂದ್ರಂದ್ರೆ ಅದು ವಿಷಯವೇ ಬೇರೆ. ಅವರನ್ನು ಆ ಅರುಣಾಸುರ ಅಂದ್ರೆ ಯಾವುದೋ ಒಂದು ಇಡೀ ಒಂದು ರಂಗದ ಸ್ವರೂಪವೇ ಬದಲಾಗ್ತದೆ ಅಷ್ಟೊಂದು. ಹೌದು. ಎಸ್ ಮೇಡಮ್, ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ಳೋ. ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡಿದೆವು, ಇನ್ನೂ ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಸರೋಜಿನಿ ಶೆಟ್ಟಿ ಅವರ ಕಲಾ ಬದುಕಿನ, ಕಲಾ ಪಯಣದ, ಅವರ ನಾಟಕ, ಅವರ ಸಿನಿಮಾಗಳ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ತಿದ್ದೇವೆ. ಈಗ ಒಂದು ಸಣ್ಣ ವಿರಾಮ. ಕಲಾ ಸಂಚಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗೆ ತುಳು ಕನ್ನಡ, ತುಳು ರಂಗಭೂಮಿ ಜೊತೆಗೆ ತುಳು ಸಿನಿಮಾ ಜೊತೆಗೆ ಕನ್ನಡ ರಂಗಭೂಮಿ ಮತ್ತು ಕನ್ನಡ ಸಿನಿಮಾದಲ್ಲೆಲ್ಲ ತುಂಬ ನಟನೆಯಲ್ಲಿ ತುಂಬ ಉತ್ತುಂಗ ಸ್ಥಾನಕ್ಕೆ ಬಂದಿರುವಂಥ ಮತ್ತು ಇವತ್ತಿಗೆ ಕೂಡ ತನ್ನ ಒಂದು ಛಾಪನ್ನು ಉಳಿಸಿಕೊಂಡಿರುವಂಥ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರ ಜೊತೆಗಿನ ಮಾತುಕತೆ ಇದು. ಈ ಮಾತುಕತೆಯನ್ನು ನಾನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಅವರು ಮಾತುಕತೆಯ ಆರಂಭದಲ್ಲಿ ಹೇಳಿದರು, ಚೋಮನ ದುಡಿ ಸಿನಿಮಾದ ಮೂಲಕ ಅವರಿಗೊಂದು ಪ್ರವೇಶ ಸಿಕ್ಕಿದ್ದು ಸಿನಿಮಾ ರಂಗಕ್ಕೆ. ಅದು ಶಿವರಾಮ್ ಕಾರಂತರ ಕೃತಿ, ವಿ ಕಾರಂತರ ನಿರ್ದೇಶನ. ಇಡೀ ಬದುಕಿನಲ್ಲಿ ಯಾವತ್ತೂ ಕೂಡ ನಾನು ಸ್ಮರಣೀಯವಾಗಿ ಹೇಳಿಕೊಳ್ಳುವಂತ ಒಂದು ಸಂದರ್ಭ. ನನ್ನ ಗುರುಗಳು ವಿ ಕಾರಂತ್ ಕನ್ನಡದ ಇದ್ರೆ, ತುಳು ರಂಗಕ್ಕೆ ಬಂದ್ರೆ ನಂದು KN ಟೇಲರ್ ಗುರುಗಳು. KN ಟೇಲರ್ ಅವರು. ಹೌದೌದು, KN ಟೇಲರ್ ಅವರು ರಂಗಭೂಮಿಗೂ ಸಿನಿಮಾ ತುಳು ಚಿತ್ರರಂಗದ ಮಟ್ಟಿಗೆ ಅವರೊಂಥರ ರಾಜ್ಕುಮಾರ್ ಇದ್ದಾಗೆ. ಅಯ್ಯೋ, ಖಂಡಿತ ಸರ್. ತುಳು ಸಿನಿಮಾ ರಂಗಕ್ಕೆ ಒಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿಕೊಟ್ಟವರು. ಅವರ ಗಣೇಶ ನಾಟಕ ಸಭಾ ಅಂತ ಅದರಲ್ಲಿ ನಾಟಕ ಮಾಡ್ತಾ ಇದ್ರು ತುಂಬಾ. ಮತ್ತೆ ಸಿನಿಮಾ ಯುಗ ಬಂದಾಗ ಸಿನಿಮಾ ಯುಗಕ್ಕೆ ಪರಿವರ್ತನೆ ಆದರು. ಅವರ ಒಂದು ಸಂಭಾಷಣೆಗಳು ನೋಡ್ಬೇಕು, ಅದರಲ್ಲಿ ಏನು ಅಭಾಸವಾದ ಒಂದು ಅಶ್ಲೀಲವಾದ ಒಂದೇ ಒಂದು ಶಬ್ದಗಳಿಲ್ಲ. ಆದ್ರೆ ಅವರು ಮಾತನಾಡುವಾಗ ಜನಗಳು ಬಿದ್ದು ನಗ್ತಿದ್ರು. ಉದಾಹರಣೆಗೆ ಹೇಳಿದ್ರೆ, ಇವರು ರಮಾನಂದ ಚೂರಿಯರ್ ಅಂತ ಇದ್ರು. ರಮಾನಂದ ಚೂರಿ ಹಿರಿಯ ನಾಟಕ. ಅಯ್ಯೋ, ಅದಕ್ಕೆ ಮ್ಯೂಸಿಕ್ ಇಲ್ಲ, ಏನಿಲ್ಲ. ಅವರ ಒಂದು ಸಂಭಾಷಣೆಗಳನ್ನು ಕೇಳಿದ್ರೆ ಜನರು ಹೊಟ್ಟೆ ನೋವು ಅಂತಿತ್ತು ಅವರಿಗೆ, ಅಷ್ಟು ನಗ್ತಿದ್ರು. ಅದೆಲ್ಲ ಒಂದು ನ್ಯಾಚುರಲ್ ಆಗಿ ಹಾಗೆ ಸಹಜವಾಗಿ ಬರ್ತಾ ಇತ್ತು. ಹೌದು, ಪ್ರಜ್ಞೆ ಇರಬಹುದು ಅಥವಾ ನಟನೆ ಇರಬಹುದು. KN ಟೇಲರ್ ಅವರು ನಿಮ್ಮ ಒಂದು ನಿಮ್ಮ ಬೆಳವಣಿಗೆಯಲ್ಲಿ ಕೂಡ ಭಾರಿ ದೊಡ್ಡ ಒಂದು ಪ್ರೋತ್ಸಾಹ ಮತ್ತೊಂದು ತರ ಮಾರ್ಗದರ್ಶಕರಾಗಿ ಇದ್ರು ಅಂತ. ಹೌದು ಸರ್, ನಾನು ಅವರ ಸಿನಿಮಾದಲ್ಲಿ ಅಂದ್ರೆ ತುಳುನಾಡ ಸೀರಿಯಲ್ ಮಾತ್ರ ಮಾಡಿದ್ದು, ಅಷ್ಟರಲ್ಲಿ ಮಾತ್ರ ಮಾಡಿದ್ದು ನಾನು. ಮತ್ತೆ ಬೇರೆ ಎಲ್ಲ ಅವಕಾಶ ಬಂತು, ಅದರಲ್ಲಿ ನಾನು ಹೋದೆ. ನಾನು ಒಂದು ದೊಡ್ಡ ಪ್ರೇರಣೆ ನನಗೆ ಅದೊಂದು ಪ್ರೇರಣೆ ಆಯಿತು ನನಗೆ. ಮತ್ತೆ ರಂಗಭೂಮಿಯಲ್ಲಿ ನನಗೆ ಪ್ರಥಮವಾಗಿ ನಾನು ರಂಗಭೂಮಿಯಲ್ಲಿ ಆಕ್ಟ್ ಮಾಡಿದಂದ್ರೆ ಕನ್ನಡಿ ಬಿಡಿದಿ ನಾಟಕ, ಖಂಡನೆ ಬಿಡಿದಿ. ಅದು ಒಂದು ಪ್ರೇರಣೆ. ಒಳ್ಳೆ ಹೆಸರು ಬಂತು. ಅಬುದಾಬಿಗೆ ಹೋಯ್ತದ್ದು. ಪ್ರಥಮವಾಗಿ ಅಬುದಾಬಿಗೆ ಹೋದವರಂದ್ರೆ ನಾವು 5 ಜನ ಹೋಗಿದ್ದೇವೆ. ನಾನು, KN ಟೇಲರ್, ಸಿತ್ರಾಮ್ ಬಂಗೇರ್ ಅಂತ, ವಿಜಿಪಾಲ್, ಕುಮುದ ಬಾರ್ಕೂರ್ ಅಂತ 5 ಜನ ನಾವು ಪ್ರಥಮವಾಗಿ ನಾವು ಗಲ್ಫ್ ಕೊಲ್ಲಿ ರಾಷ್ಟ್ರಕ್ಕೆ ಕಾಲಿಟ್ಟವರು ನಾವು. ಈಗ ನೋಡಿ, ಒಂದು ನಾಟಕ ತಂಡ ಮತ್ತೆಲ್ಲ ಬಾಕಿ ಎಲ್ಲ ಕಲಾವಿದರೆಲ್ಲ ಅಲ್ಲಿಯವರೇ ಮಾಡಿದ್ದು ಆ ಪಾತ್ರಗಳನ್ನು. ಇಲ್ಲಿಂದ ಮೇನ್ ಮುಖ್ಯ ಪಾತ್ರಧಾರಿಗಳು ಇಲ್ಲಿಂದ ನಾವು ಹೋದದ್ದು.
ಬಹುಶಃ ಅದೊಂದು ಏನು ನೀವು ಆ ಓದಂತದ್ದು ಅದು ಬಹುಶಃ ನಂತರ ಒಂದು ದೊಡ್ಡೊಂದು ಪರಂಪರೆಯನ್ನು ಸೃಷ್ಟಿ ಮಾಡಿತ್ತು. ಆ ಲಕ್ಷಣ ಚೆನ್ನಾಗಿತ್ತು. ಎಲ್ಲ ತಂಡಗಳು ಹೋಗ್ತಾ ಇದೆ ಇವಾಗ. ಬಹಳ ಖುಷಿ ಸಂತೋಷ ಆಗ್ತದೆ. ಹೌದು ದೊಡ್ಡ ಮಟ್ಟದಲ್ಲಿ ಗಲ್ಫ್ನಲ್ಲಿ ಇರುವಂತ ಏನು ಕನ್ನಡಿಗರು ಇರ್ಬೋದು, ತುಳುವರು ಇರ್ಬೋದು, ಅಥವಾ ಬ್ಯಾರಿ ಅಥವಾ ಕ್ರೈಸ್ತ ಸಮುದಾಯದವರೆಲ್ಲರೂ ಇಲ್ಲಿಯ ನಾಟಕಗಾರರನ್ನು ಕರೆಸಿಕೊಳ್ಳುವುದು, ಅಲ್ಲಿ ನಾಟಕ ಏರ್ಪಡಿಸುವಂತದ್ದು. ಮತ್ತೊಂದು ಸರ್, ಸಿನಿಮಾಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೀನು ಯಾಕೆ ಮಾಡಿಲ್ಲ ನೀವು ಅಂತ ಕೇಳುವವರು ಇದ್ದಾರೆ ನನಗೆ. ಮಾಡಿಲ್ಲ, ನಿಜ ಮಾಡಿಲ್ಲ. ಯಾಕೆಂದರೆ ನನಗೆ ಮನೆಯ ಒಂದು ಜವಾಬ್ದಾರಿಯ ನಾನು ಹೆಚ್ಚು ತಗೊಳ್ತಿದ್ದೆ. ನನಗೆ ನನ್ನ ಸಂಸಾರ, ನನ್ನ ಫ್ಯಾಮಿಲಿ, ನನ್ನ ಅಮ್ಮ ನನ್ನ ಜೊತೆಗಿದ್ರು, ನಾನು, ನನ್ನ ಗಂಡ, ನನ್ನ ಮಗ, ಇದಕ್ಕೆ ನಾನು ಹೆಚ್ಚಿನ ಒಂದು ಇದು ಉತ್ತೇಜನ ನಂದು. ಹೌದು, ಹೆಚ್ಚಿನ ಆದಿ ಅದೇ. ನಂತರ ಅದು ಆಮೇಲೆ ಅವಕಾಶಗಳು ಕೆಲವು ಬಂದದನ್ನು ನಾನು ಬಿಟ್ಟಿದ್ದೇನೆ ಸರ್. ಏನು ಕಾರಣ ಅಂತ ಅಂದರೆ, ಪಾತ್ರಗಳನ್ನು ನೋಡಿ ನಾನು ತಗೊಳ್ಳೋದು ನನ್ನ ಆಯ್ಕೆ. ಯಾವ ಪಾತ್ರ ನನಗೆ ಅದು ಸೂಟ್ ಆಗ್ತದ, ನಾನು ಒಪ್ಪಿಗೆ, ನನಗೆ ಇಷ್ಟ ಇದೆಯಾ, ಆ ಥರ ಕನ್ನಡದಲ್ಲಿ ಬಂದಂಥ ಒಂದು ಒಳ್ಳೆ ಅವಕಾಶವನ್ನು ನಾನು ಬಿಟ್ಟಿದ್ದೇನೆ. ಯಾಕಂದ್ರೆ ಆ ಪಾತ್ರ ಏನು ಅಂತ ಕೇಳಿದರೆ ಆ ಪಾತ್ರ ನನಗೆ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ನನಗೇನಂತಂದರೆ, ಮಂಗಳೂರಿಗೆ ಬರ್ತದೆ ಸರ್, ಅದು ಪೋಸ್ಟರ್ ದೊಡ್ಡ ಹಾಕ್ತಾರೆ, ಅದೇನೋ ಮತ್ತೆ ಸಿನಿಮಾ ನೋಡ್ತಾರೆ ಮಂಗಳೂರು ಜನ, ಅದು ಏನೋ ಅಂದ್ಕೊಂಡ್ರೆ ಯಾಕೋ ಏನೋ ಕೆಲವೆಲ್ಲ ಇಂಥ ನನ್ನ ಯೋಚನೆಗಳು. ನನಗೆ ಯಾವುದು ಒಂದೇ ಒಂದು ದಿವಸದ ಶೂಟಿಂಗ್ ಆಗ್ತದೆ, ಅದು ಒಂದೇ ದೃಶ್ಯದಲ್ಲಿ ಬಂದು ಹೋಗಲಿ, ಅದು ಜನಗಳು ಅದನ್ನು ನೆನಪಿಗೆ ಉಳಿಯುವಂಥ ಪಾತ್ರ ಆಗಿರಬೇಕು, ಮತ್ತು ಅದರಲ್ಲಿ ಒಂದು ತೃಪ್ತಿ ಇರಬೇಕು. ನಮಗೆ ತೃಪ್ತಿ ಇರಬೇಕು, ಜನಗಳು ಅದನ್ನು ಅಷ್ಟೇ ಸ್ವೀಕರಿಸಬೇಕು, ಜನಗಳಿಗೂ ಅದೊಂದು ತೃಪ್ತಿ ಆಗಬೇಕು. ಯಾವಾಗಲೂ ಸಿಕ್ಕಿದ್ರೆ, ಸರೋಜಿನಿ ಅವರೇ ನಿಮ್ಮ ಪಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಅಂತ ಹೇಳಿದರೆ, ಆ ಪಾರ್ಟ್ ಇರ್ದ ಆಯ್ ಮಲ್ದಿನಿ ಅಂತ ಹೇಳಿದ್ರೆ ಹೋಯ್ತಲ್ಲ. ಇದನ್ನು ಬಹಳ ಯೋಚನೆ ಮಾಡ್ತೇನೆ ನಾನು. ಉದಾಹರಣೆಗೆ ಹೇಳಿದಿದ್ರೆ, ಬಯ್ಯ ಮಲ್ಲಿಗೆ ಅಂತ ಮೊನ್ನೆ ಟೆಲಿಫಿಲ್ಮ್ ಆಯ್ತು, ಸಂಜೀವ ದಂಡಕೇರಿ. ಹೌದು, ಅವ್ರು ಖ್ಯಾತ ಒಂದು ಆ ನಾಟಕ. ಅದರಲ್ಲಿ ನಾನು ಚಿಕ್ಕಮ್ಮನ ಪಾತ್ರ ಮಾಡಿದ್ದೆ, ಇತ್ತೀಚೆಗೆ ಒಂದು 4-5 ವರ್ಷಕ್ಕಿಂತ ಹಿಂದೆ ಆದದ್ದು. ಅದಕ್ಕೆ ಸೂಟೆ ಅಂದ್ರೆ ಸೂಟೆ, ನನಗೆ ಅಂತ ಪಾತ್ರ ಬಹಳ ಜೋರು ಚಿಕ್ಕಮ್ಮನ ಪಾತ್ರ, ಗೊತ್ತಲ್ಲ, ವಿಲನ್. ಅದು ಮುಂಚೆ ಆಗ ನಾನು ಸ್ಕೂಲಿಗೆಲ್ಲ ಹೋಗ್ತಿದ್ದೆ, ಎಂ.ಎನ್. ಲಕ್ಷ್ಮೀದೇವಿ ಮಾಡಿದ್ದಂತೆ ಅದು. ಅವರು ಹೌದು, ಒಂದು ಲೈವಲ್ಲಿ ಒಂದು ಹೋದೆ ನಾನು ದೈಜುವಳ್ಳಿಗೆ. ಆಗ ಎಷ್ಟೋ ಜನರ ಫೋನ್ ಅಂದ್ರೆ, ಮೇಡಮ್ ಈರು ಆ ಒಂಜಿ ಫೋನ್ ಆ ಒಂಜಿ ಪಾತ್ರ ಅಂಚಿನ ಮಲ್ಪೊಚ್ಚಿ ಇರೇ ಗೊತ್ತು ಜಿರಿ ಎಡ್ಡೆ ಅಮ್ಮನ ಲೆಕ್ಕ ತೋಜುವರು, ಒಳ್ಳೆ ಪಾತ್ರ ಮಾಡಿ ಆ ಪಾತ್ರ ಒಂದು ಮಾಡಬೇಡಿ. ಅಂದ್ರೆ ಪ್ರೇಕ್ಷಕರು ಅಥವಾ ನಾವು ಏನು ನೋಡ್ತಾ ಇರುವಂತ, ನಮ್ಮನ್ನು ನೋಡ್ತಾ ಇರುವಂತ ಜನರು ಕೂಡ ನಿಮ್ಮ ಒಂದು ಸ್ವಭಾವ, ಮುಖಲಕ್ಷಣ ಇವೆಲ್ಲವನ್ನು ನೋಡಿದಾಗ ನೀವು ಒಂದು ಗೌರವದ ಅಮ್ಮಗೆ ಕಾಣ್ತೀರಿ, ಆ ರೀತಿಯ ಪಾತ್ರವನ್ನು ನೀವು ಮಾಡ್ತಾ ಇರ್ಬೇಕು ಅಂತ ಅವರಿಗೆ. ನಿಮ್ಮ ಸೌಮ್ಯವಾದ ಮುಖದಲ್ಲಿ ನೀವು ರೌದ್ರ ಸ್ವರೂಪವನ್ನು ತರಬೇಡಿ ಅಂತ ಬಯಸೋದು. ಹಾಗಂತ ದೇವಿ ಪಾತ್ರ, ಹಬ್ಬಕ್ಕ ಇದೆಲ್ಲ ರೌದ್ರವಾಗಿ ಬರ್ತೇನೆ ತುಂಬಾ, ಅದವರಿಗೆ ಬೇಕು. ಯಾಕಂದ್ರೆ ಅದರಲ್ಲಿ ಚಾರಿತ್ರಿಕ ಹಿನ್ನೆಲೆ ಇದೆ. ಮತ್ತೆ ಅಟ್ ದ ಎಂಡ್ ಆ ಡ್ರಾಮಾದಲ್ಲಿ ಆ ಪಾತ್ರನೇ ಅಲ್ಲಿ ಹೀರೋ ಅಥವಾ ಲೀಡ್ ಪಾತ್ರ. ಹೌದು, ಲೀಡ್ ಪಾತ್ರ. ಅದರಲ್ಲಿ ಎಷ್ಟು ಭಯಾನಕವಾಗಿ, ಎಷ್ಟು ಕ್ರೋಧದಿಂದ, ಸಿಟ್ಟಿನಿಂದ ಆ ಸಂಭಾಷಣೆ ಹೇಳೋದು, ಅಭಿನಯ ಮಾಡೋದಂದ್ರೆ ಜನ ಅದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ. ಅದು ಮಾಡಬೇಡ ಅಂತ ಹೇಳುದಿಲ್ಲ. ಮತ್ತೆ ಈ ಭಯಮಲ್ಲಿಗೆ ಚಿಕ್ಕಮ್ಮ ಅದೊಂಥರ ಖಳನಾಯಕಿ. ನಿಮ್ಮನ್ನು ಯಾರು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬದಿ ಸಿನಿಮಾದಲ್ಲಿ ಸಹ ನಾನು ಖಳನಾಯಕಿ, ಕೆ.ಎನ್. ಟೈಲರ್ ಅವರದ್ದು, ಇವರದ್ದು, ಸಾರಿ, ರಿಚರ್ಡ್ ಕ್ಯಾಸ್ಟಲಿನೋ ಬದಿ, ಅದರಲ್ಲಿ ಸಹ ನನಗೊಂದು ಖಳನಾಯಕಿ. ಅದು ಇದರಷ್ಟಲ್ಲ. ಜನರ ನಿರೀಕ್ಷೆಗಳದು. ಪುಟ್ಟ ಹೆಂಡತಿ ಸಿನಿಮಾ, ಕನ್ನಡ ಸಿನಿಮಾ, ಅದರಲ್ಲೂ ಒಂದು ರೀತಿಯ ಖಳನಾಯಕಿ ನಾನು. ಅಂದ್ರೆ ಪ್ರಭಾಕರ್ ಅವರು ಪುಟ್ಟ ಹೆಂಡತಿ ಅನ್ನೋ ಚಿಕ್ಕ ಒಬ್ಬಳು ರೇಖಾ ಅಂತ, ಅವಳು ಚಿಕ್ಕಮ್ಮ ನಾನು. ಅಯ್ಯೋ ಏನೆಲ್ಲ ಹಿಂಸೆ ಕೊಡುದು ಸರ್, ಏನೆಲ್ಲ ಹಿಂಸೆ. ಒಂದ್ಸಲ ಡೈರೆಕ್ಟರ್ ಎ.ಟಿ. ರಘು ಹಿಡಿಸುಡ್ಲೆ ಪೊರಕೆಯಲ್ಲಿ ಹೊಡಿಲಿಕ್ಕೆ ಹೇಳಿದ್ರು, ಒಂದು ಸಾಂಗ್ ಅದು. ನಾನು ಪೊರಕೆಯಲ್ಲಿ ಹೊಡೆಯುವುದಿಲ್ಲ ಅಂತ, ನೀನು ಅವಳಿಗೆ ಹೊಡೆಯದಿದ್ರೆ ನಿನ್ಗೆ ನಾನು ಹೊಡೆಯುತ್ತೀನಿ ಸರ್. ಜನವರಿ 26ನೇ ತಾರೀಕು ಶೂಟಿಂಗ್ ಆಗ್ತಾ ಇತ್ತು BC ರೋಡಲ್ಲಿ. ಎಷ್ಟು ಜನ ಸೇರಿದ್ರು. ಅವ್ರು ಹೇಳಿದ್ರಂತ ನನ್ನ ಅಳು ಅವಳಿಗೆ ಹೊಡೆದಿದ್ರೆ ನಿನ್ಗೆ ನಾನು ಬಾರಿಸ್ತೇನೆ ಅಂತ ಹೇಳಿದ್ರಲ್ವಾ. ಇನ್ಸಲ್ಟ್ ಆಯಿತು, ಸ್ವಾಭಿಮಾನ, ಮೇಕಪ್ ಎಲ್ಲ ಹೋಯ್ತು. ಮತ್ತೆ ಒರೆಸಿಕೊಂಡು ಒಳಗಡೆ ಹೋಗಿ ಬ್ರೇಕ್ ಅಂತ ಹೇಳಿದರು.
ಯಾಕೆಲ್ಲ ಇದೆಲ್ಲ ನೆನಪುಗಳು, ಹೌದು ಆ ನೆನಪುಗಳೆಲ್ಲ ಮರೆಯುವುದಿಲ್ಲ, ಅದೆಲ್ಲ ಒಳ್ಳೆ ಒಂದು ಸವಿ ನೆನಪದು. ಈಗ ಸವಿನೆನಪನ ಸಂದರ್ಭದಲ್ಲಿ ನಾನು ಆರಂಭದಲ್ಲಿ ಕೂಡ ಹೇಳಿದೆ, ನೀವು ಹಿಂದಿ ಸಿನಿಮಾ ಒಂದರಲ್ಲಿ ಪಾತ್ರ ಮಾಡ್ತೀರಿ. ಎಸ್, ಅಮಿತಾಬ್ ಬಚ್ಚನ್ ಕೂಡ ಆ ಸಿನಿಮಾದಲ್ಲಿ ಇರ್ತಾರೆ. ಹೌದು, ಚಂದೂಲಾಲ್ ಜೈನ್ ಅಂತ ಕನ್ನಡ ಒಂದು ಪ್ರೊಡ್ಯೂಸರ್ ಅವರು ನನಗೆ ಅವಕಾಶ, ರಾಮನಾಥನ್ ಶಿವರಾಮ್ ಅಂತ ಇದ್ದಾರೆ ಒಬ್ರು ಹಾಸ್ಯ ನಟ, ಪ್ರಬುದ್ಧ ದೊಡ್ಡ ಕಲಾವಿದ ಕನ್ನಡದ, ಅವರ ತಮ್ಮ, ಅವರು ಅದರ ನಿರ್ಮಾಪಕ. ನನಗೆ ಚಂದೂಲಾಲ್ ಜೈನ್ ಅವರು ಆ ಅವಕಾಶ ಕಲ್ಪಿಸಿಕೊಟ್ಟದ್ದು. ಕುದುರೆಮುಖದಲ್ಲಿ ಶೂಟಿಂಗ್ ಆಯ್ತದ್ದು. ನಾನು, ಅಮಿತಾಬ್, ಮನಮೋಹನ್ ದೇಸಾಯಿ ಡೈರೆಕ್ಟ್ರು. ಅದು ಅಂದ್ರೆ ಒಂದೇ ಶಾರ್ಟ್ ಅಲ್ಲಿ ಸರ್, ಅದರಲ್ಲಿ ಸಂಭಾಷಣೆ ಇಲ್ಲ, ಅದರಲ್ಲಿ ಒಂದು ಸಾಧಾರಣ ಒಂದು 7-8 ತರದ ಅಭಿನಯಗಳು, ಬರುವುದು ಹೋಗುದು. ಅಂದ್ರೆ ಅವಳು ಬೆಂಕಿ ಮಾಡ್ತಾ ಇರ್ತಾಳೆ, ಏನೋ ಇದರಲ್ಲಿ ಲಂಬಾಣಿ ಅವಳು ಒಲೆಯಲ್ಲಿ. ಆಗ ಗೋಗ ಕಪೂರ್ ಅವನು ಟವರ್ಗೆ ಬೆಂಕಿ ಹಾಕ್ತಾನೆ. ಆಗ ಇವಳು ಬೆಂಕಿ ಹಾಕ್ತಾ ಇರ್ತಾಳೆ, ಉರಿ ಹಾಕ್ತಾ ಇರ್ತಾಳೆ, ಎಲ್ಲ ಬೆಂಕಿ ಆಗ್ತದೆ. ಆಗ ಒಂದು ಬರೀ ಒಂದು ಸಂಭಾಷಣೆ ಅಂದ್ರೆ ಬಚಾವ್ ಬಚಾವ್ ಅಂತ. ಅದ್ರಲ್ಲಿ ಎಷ್ಟು ಅಲ್ಲಿ ನೋಡುದು, ಇಲ್ಲಿ ನೋಡುದು, ಎಲ್ಲಿಂದ ಬರ್ತದೆ ತುಂಬ. ಯಾಕಂದ್ರೆ ಅಮಿತಾಬ್ ಬಚ್ಚನ್ ಮುಂದೆ ಅಂತಂದ್ರೆ ಅವರು ಎಲ್ಲಿ ಸರ್, ನಾನೇ ಎಲ್ಲಿ, ಆಕಾಶ ಮತ್ತು ಭೂಮಿ ಅದು. ಆದ್ರೆ ನನಗೆ ಒಂದು ಏನು ತೃಪ್ತಿ ಅಂತಂದ್ರೆ, ಆತ್ಮತೃಪ್ತಿ ಅಂದ್ರೆ, ಒಂದೇ ಟೇಕಲ್ಲಿ ಓಕೆ ಆಗಿದೆ ಸರ್ ಅದು. ಒಂದೇ ಟೇಕಲ್ಲಿ ಓಕೆ ಆಗಿದೆ ನನಗೆ. 3 ದಿವಸ ಶೂಟಿಂಗ್ ಇತ್ತು. ಬಹಳ ನನಗೆ ಅದು ಅವಿಸ್ಮರಣೀಯವಾದಂತ, ಮರಿಲಿಕ್ಕೆ ಆಗುದಿಲ್ಲ. ನೀವು ಭಾರತದ ಇನ್ನೋರ್ವ ಶ್ರೇಷ್ಠ ನಿರ್ದೇಶಕರು ಅಡೂರು ಗೋಪಾಲನ್ ಕೃಷ್ಣನ್ ಅವರ ವಿಧೇಯನ್ ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಿ. ಮಮ್ಮುಟ್ಟಿ ಮತ್ತು ನಮ್ಮ ಜೊತೆ ಇತ್ತು ಅದರಲ್ಲಿ. ಅದೇ ನಾನೊಂದು ಬಾಡಿಗೆಯಲ್ಲಿ ಇರುವುದು. ಅವರು ದೊಡ್ಡ ವಿಲನ್ ಅದರಲ್ಲಿ, ಪಟೇಲ್ ರವರು. ಅದರಲ್ಲಿ ಒಂದು ನನ್ನ ಪಾತ್ರ ಇತ್ತು. ಅದರಲ್ಲಿ ಅಂದ್ರೆ ಒಂದು ಹಳ್ಳಿ ಇದು ಒಂದು, ಅದ್ರಲ್ಲಿ ನಾನು ಊಟ ಸೀರೆ 60 ರೂಪಾಯಿ ಸೀರೆ, ಅದು ಒಂದು ಅಷ್ಟು ಬಡತನ. ನವೀನ್ ಪಡೀಲ್ ಅದ್ರಲ್ಲಿ ಪಾತ್ರ ಮಾಡಿದ್ರು. ರಾಮದಾಸ್ ಮಾಡಿದ್ರು, ದೊಡ್ಡ ನಟ ರಾಮದಾಸ್, ಬಂಗಾರ ಪಟ್ಲೇರಲ್ಲಿ ಮಾಡಿದ್ದಾರೆ ಅವರು ಮಾಡಿದ್ದಾರೆ. ಅದು ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಂತ ಸಿನಿಮಾ. ಅಡೂರು ಗೋಪಾಲಕೃಷ್ಣನ್ ದೊಡ್ಡ ಹೆಸರು. ನನ್ಗೂ ಒಂದು ಅವಕಾಶ, ಒಳ್ಳೆಯ ಒಂದು ಸದಾವಕಾಶ. ದಾಮೋದರ್ ಶೆಟ್ರು ಅದು ನಮ್ಮನ್ನೆಲ್ಲ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು. ದಾಮೋದರ್ ಶೆಟ್ರು ನಮ್ಮ ಸೈಂಟ್ ಅಲೋಸಿಸ್ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದವರು, ನಾಟಕಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದವರು. ಹೌದೌದು. ಮತ್ತೇನಂದ್ರೆ ಸರ್, ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾನೊಂದು ಸ್ನೇಹ ಜೀವಿ. ನನಗೆ ಎಲ್ಲರೂ ಬೇಕು, ಎಲ್ಲರಲ್ಲೂ ಒಡನಾಟ, ಎಲ್ಲರಲ್ಲೂ ಚೆನ್ನಾಗಿರ್ಬೇಕು, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ನಾನು ಎಲ್ಲರನ್ನು ಪ್ರೀತಿಸ್ತೇನೆ, ಎಲ್ಲರ ಅಭಿಮಾನದಿಂದ ಗೌರವಿಸ್ತೇನೆ, ನನ್ನನ್ನು ಹಾಗೆ ಕಾಣಬೇಕು ಅಂತ. ನಾನು ಎಲ್ಲರನ್ನು ಹಾಗೆ ಕಾಣ್ತೇನೆ. ಯಾರು ಹೇಗೆ ನನ್ನನ್ನು ಕಾಣ್ತಾರೆ ಅಂತ ಗೊತ್ತಿಲ್ಲ, ಆದರೆ ನಾನು ಕೊಂಡ ರೀತಿಯಲ್ಲಿ ತುಂಬಾ ಜನ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ, ಎಲ್ಲರೂ ನನ್ನವರು. ಇದು ನಾನು ಒಂದು ಬಯಸುವುದು, ನಾನು ಕಲಾವಿದೆಯಾಗಿ. ಮತ್ತು ನನಗೆ ಮನೆಯಲ್ಲಿ ನನಗೆ ಪ್ರೋತ್ಸಾಹ ಇದೆ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ನೀವು? ಮನೆಯಲ್ಲಿ ಅಂದ್ರೆ ನನ್ನ ಅಮ್ಮ 2009ರಲ್ಲಿ ದೇವರ ಪಾದ ಸೇರಿದ್ದಾರೆ. ಅನಂತರ ನಾನು ಒಬ್ಬ ಒಂಟಿ, ನನ್ನ ಆಯ್ತೆಲ್ಲ ಕತೆ ಮುಗಿ. ಯಾಕಂದ್ರೆ ನನ್ನ ತಾಯಿಯನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದೆ ಸರ್ ನಾನು, ಅಮ್ಮನನ್ನು. ನನ್ನ ಆಯ್ತು ಕತೆ ಅಷ್ಟೊಂದಿದೆ. ಆಮೇಲೆ ನನ್ನ ಮಗನಿಗೆ ಮದುವೆ ಆಯಿತು. ಮಗನಿಗೆ ಮದುವೆಯಾಗಿ ಸೊಸೆ ಬಂದ್ಲು. ಆ ಸೊಸೆಯ ಅಂದರೆ ಕಡೆಯವರು, ಅವಳ ತಂದೆ, ಅವರ ಫ್ಯಾಮಿಲಿಯವರೆಲ್ಲ ನನಗೆ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಸರ್. ಮತ್ತೊಂದು, ನಾನೊಂದು ಒಳ್ಳೆ ನಾನೊಂದು ಕಲಾವಿದೆ ಅಂತ ಬಹಳ ಹೆಮ್ಮೆ ಅವರಿಗೆ. ಇದು ನನ್ನ ಅದೃಷ್ಟ, ಭಾಗ್ಯ. ಯಾಕೆಂದ್ರೆ ಅವ್ರಿಗೇನು ಅನ್ಕೊಳ್ತಾರೋ ಏನಂತ ಏನಿಲ್ಲ, ಅಷ್ಟೊಂದು ಅಭಿಮಾನದಿಂದ ಕಾಣ್ತಾರೆ. ಪ್ರೀತಿ, ಯಾವ ಸಿನಿಮಾ ಉಂಟು, ಎಲ್ಲಿ, ಬಹಳ ಒಂದು ನನ್ನ ಮೇಲೆ ನನಗೆ ಅಷ್ಟು ಪ್ರೋತ್ಸಾಹ ಕೊಡುವಂತ ನನ್ನ ಒಂದು ಮಗನಿಗೆ ಒಂದು ಹೆಂಡತಿ, ಅವರ ಫ್ಯಾಮಿಲಿ, ಕುಟುಂಬದಸ್ಥರು ನನಗೆ ಸಿಕ್ಕಿದ್ದಾರೆ. ನನಗೆ ಹೌದು. ಬಹುಶಃ ನೀವೆಲ್ಲ ಮಾಡಿದ ಈ ಒಳ್ಳೆ ಪಾತ್ರ ಉಂಟಲ್ಲ, ಕಟೀಲ್ ದಪ್ಪೆನ ಅಥವಾ ಹಬ್ಬಕ್ಕ ಅಥವಾ ವೀರರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇದರೆಲ್ಲರ ಒಂದು ಪ್ರೇರಣೆ ಇರಬಹುದು. ಪ್ರೇರಣೆ ಸರ್, ಹೌದು. ನನಗೆ ತುಂಬಾ ಆಯ್ತು. ನಾನು ಬಹಳ, ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಏನಂದ್ರೆ, ನಾನು ಇದರಲ್ಲಿ ಮುಂದುವರಿಬೇಕು. ನಾನು ಕಲಾವಿದೆಯಾಗೇ ನನ್ನ ಎಂಡ್ ವರೆಗೆ, ಅಂಟಿಲ್ ಮೈ ಡೆತ್. ಯಾಕಂದ್ರೆ ಅಲ್ಲಿವರೆಗೆ ನಾನು ಕಲೆಯನ್ನು ಪೂಜಿಸ್ತೇನೆ. ಈಗ ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ನಾಟಕಗಳು. ಈಗ ತುಳು ವಿದ್ಯೆ ನಾವು ಇಟ್ಕೊಳ್ಳುವ, ನಿಮಗೆ ತುಂಬಾ ತುಂಬಾ ಅಂದ್ರೆ ನೀವು ಮನಸ್ಸಿಗೆ ಹಚ್ಚಿಕೊಳ್ಳುವಷ್ಟು ಇಷ್ಟ ಆಗುವುದು ನಾಟಕವೋ ಸಿನಿಮಾವೋ? ನಾಟಕ. ರಂಗಭೂಮಿ. ನನ್ನ ಪ್ರಥಮ ಆದ್ಯತೆ ನನಗೆ ರಂಗಭೂಮಿ. ಅಷ್ಟೇ ಒಂದು ಪ್ರಾಮುಖ್ಯತೆ ನಾನು ನನ್ನ ಮಂಗಳೂರು ಆಕಾಶವಾಣಿಗೆ ಕೊಡ್ತೇನೆ. ಯಾಕೆಂದ್ರೆ ಸರ್, ನಾನು ಇಷ್ಟಪಡುವಂತ ಪಾತ್ರಗಳೇ ಅವತ್ತಿಂದ ಇವತ್ತಿನವರೆಗೂ.
ಜನರ ಮೆಚ್ಚುಗೆ, ನಾನು ಸಿನಿಮಾದಲ್ಲಿ ಈ ರಂಗಭೂಮಿಯಲ್ಲಿ ಎಷ್ಟು ಮೆಚ್ಚುಗೆ ಪಡಿತೇನಾ ಅಷ್ಟೇ ಮೆಚ್ಚುಗೆ ಪಡೆಯುವವರು ಆಕಾಶವಾಣಿ, ಮಂಗಳೂರು ಆಕಾಶವಾಣಿಯಲ್ಲಿದ್ದಾರೆ. ಅಷ್ಟೇ ಪ್ರೋತ್ಸಾಹ. ಯಾಕಂದ್ರೆ ನನ್ನ ಮೊದಲ ಆದ್ಯತೆ ನಂದು ರಂಗಭೂಮಿ, ನಂತರ ಸಿನಿಮಾ. ರಂಗಭೂಮಿಯಲ್ಲಿ ನಾನು ಯಾವ ಪಾತ್ರಗಳು ಈವರೆಗೆ ಮಾಡಿದ ಕೊನೆಯಲ್ಲ ಅಂದ್ರೆ ಈಗಿನವರೆಗೆ ಮಾಡಿದಂದ್ರೆ ಕಟೀಲ್ ತಪ್ಪೆ ಉಳ್ಳಾಲ್ದಿವರೆಗೆ, ಆರಂಭದಿಂದ ಕಂಡನಿ ಬಡಿದಿಯಲ್ಲಿ ರಂಗಭೂಮಿ, ಯಾಕಂದ್ರೆ ಶಾಲಾ ದಿನಗಳು ಬಿಟ್ಟು ಕಂಡನಿ ಬಡಿದಿಯಲ್ಲಿ ಸುಮತಿ ಪಾತ್ರ, ಈಗ ಮಾಡ್ತಾ ಇರೋದು ದೇವಿ ಪಾತ್ರ. ಅಂದಿನಿಂದ ಅದರ ಮಿಡ್ಲಲ್ಲಿ ಮಧ್ಯದಲ್ಲಿ ಯಾವುದೆಲ್ಲ ಪಾತ್ರಗಳು ಬಂತ, ನಾನು ಬಯಸುವಂತ ಪಾತ್ರಗಳೇ ಬಂದಿದೆ, ನಾನು ಇಷ್ಟಪಡುವಂತ ಪಾತ್ರಗಳೇ ಬಂದಿದೆ, ಜನರ ಮೆಚ್ಚುಗೆಯನ್ನು ಪಡೆಯುವಂತ ಪಾತ್ರಗಳೇ ಸಿಕ್ಕಿವೆ. ಒಂದೆರಡು ನಿಮ್ಮ ಇಷ್ಟದ ಪಾತ್ರಗಳನ್ನು ನೀವು ನೆನಪಿಸಿಕೊಳ್ಳುವುದಿದ್ದರೆ? ಎಷ್ಟು ಗೊತ್ತೇ, ಕಟಿತಪ್ಪೆ ಉಳ್ಳಾಲ್ದಿ ಉಂಟು, ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತೆ ಏನಂತಂದ್ರೆ ಮತ್ತೆ ನೇತ್ರ ಇದು ಗಂಟೆ ತಾಂಡಲ್ಲಿ ಮಲ್ಲಿ, ಗಂಟೆ ತಾಂಡ ಮಲ್ಲಿ, ಮತ್ತೊಂದು ಒರಿಯೆ ಮಗೆ ಒರಿಯೆ ಅಂತ ಕಲಾ ಜಗತ್ತು ವಿಜಯಕುಮಾರ್ ಶೆಟ್ಟಿ, ಹೌದು, ಅವರು ಒರಿಯೆ ಮಗೆ ಒರಿಯೆ ಅಂತ ನಾಟಕ, ಅದು ಪತ್ತನಾಜೆ ಅಂತ ಸಿನಿಮಾ ಇತ್ತು. ಅದರಲ್ಲಿ ನಾನು ಮೇಘಮಾಲ, ಆ ಹೀರೋಯಿನಿ ಅದರ ನಾಟಕದಲ್ಲಿ ನಾನು ಮಾಡಿದ್ದೆ. ಆ ಪಾತ್ರ ಮರೆಯದಂತ ಪಾತ್ರ. ಹುಡುಗಿಯಾಗಿ, ಮದುವೆ ಜೀವನ, ವೃದ್ಧಾಪ್ಯ, 3 ಪಾತ್ರಗಳದ್ರಲ್ಲಿ ಹೌದು. ಮತ್ತು ಅವಳು ಯಕ್ಷಗಾನ ಕಲಾವಿದೆ. ನನಗೆ ತೋನ್ಸೆ ಜಯಂತ್ ಕುಮಾರ್ ಅಂತ ಯಕ್ಷಗಾನ ಕಲಿಸಿದ್ದು ಬಾಂಬೆಯಲ್ಲಿ 6 ದಿವಸ ಕಲ್ತಿದ್ದೇನೆ. ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ರು ಭಾಗವತ್ ಅವರು, ಸತಿ ಶಿರೋಮಣಿ ಪ್ರಭಾವತಿ ಅಂತ ಅದೊಂದು ಡಾನ್ಸ್ ನೃತ್ಯ, ಅದು ಬಹಳ ನನಗೆ ಇಷ್ಟ ಕೊಟ್ಟದ್ದು, ಬಹಳ ಇಷ್ಟಪಡ್ತೇನೆ. ಕಂಡರಿ ಬಡಿದಿಯ ಸುಮತಿ ಪಾತ್ರ ಮತ್ತು ಮಾರಿ ಬಲ್ಲೆ ಅದರಲ್ಲಿ ಜನ್ಸಿತಾ ಪಾತ್ರ, ಮತ್ತೊಂದು ಒಂದು ದೇವಿ ಸ್ವರೂಪವಾಗಿ ಬರುವುದು 2 ಪಾತ್ರದಲ್ಲಿ. ಕೆಲವೆಲ್ಲ ಮತ್ತೊಂದು ನಿನ್ನ ಮೋಕೆದ ನಾಟಕ, ಚಿನ್ನ ಕಾಸರಗೋಡು ಅವರು ಡೈರೆಕ್ಷನ್ ಮಾಡಿದ್ದಾರೆ, ರಾಮಚಂದ್ರ ಬೈಕಂಪಾಡಿ ಅವರು ಬರೆದಿದ್ದಾರೆ. ಅದಕ್ಕೆ ಅದು ತುಂಬಾ ಉದ್ದ ಇತ್ತು, ಅದ್ರ ನಾಟಕ ಡೈಲಾಗ್ ಎಲ್ಲ. ಚಿನ್ನ ಕಾಸರಗೋಡು ಅವರು ಬಹಳ ಒಂದು ಅದ್ಭುತವಾಗಿ ಅದನ್ನು ಒಂದು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ರೂಪ ಅಂತ ಆ ಪಾತ್ರ, 3 ಜನ ಹೀರೋಗಳು, ಗೋಪಿನಾಥ್ ಭಟ್, ಸಂತೋಷ್ ಶೆಟ್ಟಿ, ಅಚ್ಯುತ ಕಲ್ಲಾಪ, 3 ಜನ. ಅವರ ಮಧ್ಯೆ ನಾನೊಬ್ಳು ನಾಯಕಿ. ಹೌದು, ಅದು ಆ ಪಾತ್ರ ಮರೆಯದ ಪಾತ್ರ, ನಿನ್ನ ಮೋಕ್ಯದ. ಹೌದು, ಕೆಲವೆಲ್ಲ ನಾಟಕಗಳು ಯಾಕೆ ಮಾಡಿದ ಪಾತ್ರಗಳೆಲ್ಲ ಮರೆಯದ ಪಾತ್ರಗಳೇ ಸರ್, ಎಲ್ಲ. ಬಹುಶಃ ನೀವೀಗೆ ಮನೆಯಲ್ಲಿ ಕುಳಿತುಕೊಂಡಿರುವಾಗ ಈ ಫ್ಲಾಶ್ ಬ್ಯಾಕ್ ನೆನಪುಗಳೆಲ್ಲ ನಿಮಗೆ ಅದು ಮರುಕಳಿಸ್ತಾ ಇರಬಹುದು? ಮರುಕಳಿಸ್ತಾ ಇದೆ. ತುಂಬಾ ಖುಷಿ ಆಗ್ತದೆ, ಇಷ್ಟ ಆಗ್ತದೆ. ಈಗ ಈ 2 ವರ್ಷದ ಈ ಕೊರೋನಾದ ಇದರಿಂದ ಎಲ್ಲ ಅದು ಹೇಳಿ ಪ್ರಯೋಜನ ಇಲ್ಲ. ಮನೆಯಲ್ಲಿ ಸದಾ ಬಣ್ಣ ಹಚ್ಚಿ ವೇದಿಕೆಗೆ ಬರ್ತಾ ಇದ್ದವರಿಗಂತೂ ಫೋನ್ ಮಾಡೋದು ಕಲಾವಿದರಿಗೆ, ಯಾರು ಏನು ಯಾವಾಗ ಯಾವಾಗ ಫೋನ್ ಮಾಡ್ತಾ ಇರೋದು ಅವರಿಗೆ. ಒಂದು ಏನೋ ಅವ್ರನ್ನ ನಾನು ಭೇಟಿ ಮಾಡಿದ ಹಾಗೆ ಒಂಥರ ಸಮಾಧಾನ, ಫೋನಲ್ಲಿ ಮಾತಾಡುವಾಗ ವಾಯ್ಸ್ ಎಲ್ಲ ಕೇಳುವಾಗ. ಸಾಮಾನ್ಯವಾಗಿ ನಾವು ರಂಗದಲ್ಲಿ ನೋಡ್ತಾ ಇರ್ತೇವೆ, ಪ್ರೇಕ್ಷಕ ವರ್ಗದಲ್ಲಿ ನೋಡ್ತಾ ಇರ್ತೇವೆ. ಹೌದು, ಇದು ಕಿಶೋರಣ್ಣನ ಟೀಮ್, ಯಾವುದು ಶ್ರೀಲಲಿತೆ ಅಂತ, ಹೌದು, ಲಯನ್ ಕಿಶೋರ್ ಶೆಟ್ಟರು, ಅವರ ಟೀಮ್ ಇದು ಅವರದ್ದು. ಹೌದು. ಸೊ ಒಟ್ಟು ನೀವಂದ್ರೆ ಒಂದು ಕಡೆ ಸಿನಿಮಾ, ಒಂದು ಕಡೆ ನಾಟಕ, ಮತ್ತು ಒಂದು ಕಡೆ ಇವತ್ತಿನ ಏನು ಹೊಸ ತಲೆಮಾರಿನ ನಾಟಕ ಸಿನಿಮಾದವರ ಜೊತೆಗೆಲ್ಲ ಜೋಡಿಸಿಕೊಂಡವರು. ಹೌದು, ನನಗೇನಂದ್ರೆ ಸರ್, ನನ್ಗೊಂದು ಎಲ್ಲಾದ್ರೂ ನಿಮಗೆ ಸಾಕು ಸ್ವಲ್ಪ ನಿವೃತ್ತಿ ಬೇಕು ಅಂತ ಅನಿಸಲೇ ಇಲ್ಲ? ಇಲ್ಲಪ್ಪ, ಇಲ್ಲ, ನಿವೃತ್ತಿ ಇಲ್ಲ, ನನ್ನ ಇದು ಆರಂಭ. ನನ್ನ ಆರಂಭ, ನಿವೃತ್ತಿ ಇಲ್ವೇ ಇಲ್ಲ. ಕಲಾರಂಗದಲ್ಲಿ ನಿವೃತ್ತಿ ಇಲ್ವೇ ಇಲ್ಲ. ಒಂದೇ ಸಲ ನಿವೃತ್ತಿ ಇರ್ತದೆ ಅಲ್ಲ, ಅದೇ. ನನಗೆ ಮತ್ತೊಂದು ಏನಂದ್ರೆ, ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಪಾತ್ರ ಮಾಡಿದ್ದೇನೆ. ಅಂಬರೀಷ್, ವಿಷ್ಣುವರ್ಧನ್, ಶ್ರೀನಾಥ್, ಲಕ್ಷ್ಮಿ, ಆರತಿ, ಇವ್ರ ಜೊತೆ ಪಾತ್ರ ಮಾಡಿದ್ದೇನೆ. ದೊಡ್ಡ ದೊಡ್ಡ ನಿರ್ದೇಶಕರು, ಮನಮೋಹನ್ ದೇಸಾಯಿ, ಭಾರ್ಗವ, ಶಿವಮಣಿ ಅಂತ ಅವರು, ಶಂಕರ್ ಅಂತ ಒಬ್ರು, ಈಗ ಮತ್ತು ಸುಂದರರಾಜ್ ಸುವರ್ಣರು ಕ್ಯಾಮ್ರಾಮ್ಯಾನ್ ಅವರು ಆ ಒಂದು ಹಳ್ಳಿ ಆದ್ರೇನು ಶಿವ ಅಂತ ಅದರಲ್ಲಿ ಅವರು ಅವಕಾಶ ಕೊಡಿಸಿದ್ದು ನನಗೆ. ಅವರ ನೆನಪು ಯಾವಾಗಲೂ ಬರ್ತದೆ, ಯಾಕಂದ್ರೆ ಎಂತ ಒಂದು ಅದ್ಭುತ ಕ್ಯಾಮರಾಮ್ಯಾನ್ ಅವರು, ಛಾಯಾಗ್ರಾಹಕ ಅವರು, ಬಹಳ ದೊಡ್ಡ ಹೆಸರು ಅವರು. ಬಂಗಾರ ಪಟ್ಲೇರಿಗೆ ಅವರೇ ಇದ್ದಿದ್ದು. ದೊಡ್ಡ ದೊಡ್ಡ ನಿರ್ದೇಶಕರು, ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಅಭಿನಯ ಮಾಡಿದ್ದೇನೆ ಅಂತ ಹೇಳಿಕ್ಕೆ ನನಗೊಂದು ಹೆಮ್ಮೆ ಆಗ್ತದೆ, ಖುಷಿ ಆಯ್ತಾ, ಮನಸ್ಸಿಗೆ ಒಂದು ಸಂತೃಪ್ತಿ, ಆತ್ಮತೃಪ್ತಿ ಇದೆ ಸರ್ ನನಗೆ. ಗ್ರೇಟ್, ಅದೇ ಬೇಕಾಗಿರೋದು. ಅಂತಿಮವಾಗಿ ಕಲಾವಿದ ಏನು ಆತ ನಿರೀಕ್ಷೆ ಮಾಡುವಂತದ್ದು ಆತ್ಮ ಸಂತೃಪ್ತಿ. ನಾನು ಮಾಡಿದ ಪಾತ್ರ ಅಥವಾ ನಾನು ಬರೆದಂತ ಕೃತಿ ಅದೆಲ್ಲವೂ ಒಂದು ಒಳ್ಳೆಯದಾಯ್ತು, ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿದರೆ ಅಂತ ಹೇಳಿದ್ರೆ ಭಾರಿ ದೊಡ್ಡ ತೃಪ್ತಿ ತಂದು. ಎಸ್,
ಯಾವತ್ತಾದರೂ ರಂಗಭೂಮಿ ಅಥವಾ ಸಿನಿಮಾ ಅದಲ್ಲಿ ನಿಮಗೆ ಒಂದು ಮೆಮೊರೇಬಲ್ ಸದಾ ಸ್ಮರಣೀಯವಾಗಿರುವಂಥ ಘಟನೆಗಳು ನಡೆದಂಥದ್ದು ಅಥವಾ ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಈ ನಟನೆ ಅಥವಾ ನಟನೆಗೆ ಅಥವಾ ಪಾತ್ರಕ್ಕೆ ಬಿಟ್ಟು ಏನಾದರೂ ನಡೆದಂಥ ಘಟನೆ ಏನಾದರೂ ನೀವು ನೆನಪಿಸಿಕೊಳ್ಳುವಂಥದ್ದು? ಹಿತಕರವಾದದ್ದ ಅದರಲ್ಲಿ ಪುನಃ ಹಿತಕರ ಬೇರೆ ಉಂಟಾ? ಹೌದು, ಒಂದು ಇಷ್ಟ ಆಗ್ಬೋದು, ಇಷ್ಟ ಆಗದಿದ್ದು, ಮನಸ್ಸಿಗೆ ನೋವು ತಂದದ್ದು ಹಾಗೆಲ್ಲ ಇರ್ತದೆ ಹೇಳ್ಬೇಕಂತ. ಹೌದು, ಒಂದಿದೆ ಸರ್. ಏನಂದ್ರೆ ನಿನ್ನ ಮೋಕೆದ ಅಂತ ಒಂದು ನಾಟಕ, ರಾಮಚಂದರ್ ಬೈ ಕಂಪಾಡಿ ಅವರು ಬರ್ದದ್ದು, ಚಿನ್ನ ಕಾಸರಗೋಡು ಡೈರೆಕ್ಟರ್ ಅದ್ರ, ಆಗ ನಿರ್ದೇಶಕರು ಹೇಳಿದೆ ನಾನು. ಆ ನಾಟಕ ಟೌನ್ ಹಾಲ್ ಅಲ್ಲಿ ಆಗ್ತಾ ಇತ್ತು, ಮಂಗಳೂರು ಪುರಭವನದಲ್ಲಿ ಆಗ್ತಾ ಇತ್ತು. ಆಗ ಗೋಪಿನಾಥ್ ಭಟ್ರು, ಸಂತೋಷ್ ಶೆಟ್ರು, ನವೀನ್ ಪಡೀಲ್, ವೇದಿಕೆ, ನಾನು 4 ಜನ ಇದ್ದ ಆ ದೃಶ್ಯದಲ್ಲಿ. ಅದೇ ದೃಶ್ಯದಲ್ಲಿ ಮೇಲೆ ಮಾಳಿಗೆಗೆ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರಬೇಕು, ಇಮಿಡಿಯೇಟ್ ಬರಬೇಕು. ಆ ಸೀನ್ ಎಂಡ್ ಆಗೋದ್ರ ಒಳಗೆ ಬರಬೇಕು ನಾನು, ಆಯ್ತಾ? ಮೇಲೆ ಹೋಗಿ ಆಗ ಏನ್ ಮಾಡ್ತಿದ್ರು ಅಂದ್ರೆ, ಆ ನಾಟಕ ಇದಕ್ಕಿಂತ ಮುಂಚೆ ಪ್ರದರ್ಶನ ಆಗುವಾಗ ಏಣಿ ಇಡ್ತಿದ್ರು, ಏಣಿ. ನಾನು ಅದರಿಂದ ಇಳ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಗ್ರೀನ್ ರೂಮಿಗೆ ಹೋಗಿ. ನೀವು ಮೇಲೆ ಇರ್ತಾ ಇದ್ರಿ? ಹೌದು, ಮೇಲಿಂದ ನೀವು ಇಳ್ಕೊಂಡು ಹೋಗ್ತಾ ಇದ್ದೆ. ಹೌದಾ? ಬಹುಶಃ ಮಾಳಿಗೆಯ ಮನೆ ಅಲ್ಲಿಂದ ಇವಳು ಚೇಂಜ್ ಮಾಡಿಕೊಂಡು ಬಂದ್ಲು ಅನ್ನೋ ಅನಿಸೋ ತರ. ಆದ್ರೆ ನಾನು ಹೋಗ್ಬೇಕು, ನಾಟಕ ಅಂತಂದ್ರೆ ಗ್ರೀನ್ ರೂಮ್ಗೆ ಹೋಗ್ಬೇಕು. ಆಯ್ತು. ಆವತ್ತೇನೋ ಒಂದು ದಿವಸ ಏನಾಯ್ತು ಅಂದ್ರೆ, ಮೇಲೆ ಹೋಗುವಾಗ ಲ್ಯಾಡರ್ ಇದು ಏಣಿ ಇಡ್ಲೇ ಇಲ್ಲ. ನಾನು ಹಲೋ ಹಲೋ ಯಾರು ಯಾರು ಹಲೋ ಶು ಅಂತ ಕರೆದೆ. ಇಲ್ಲ, ಯಾರಿಲ್ಲ ಅಲ್ಲಿ, ಯಾರಿಲ್ಲ. ಮತ್ತೆ ಹೆಚ್ಚು ಬೊಬ್ಬೆ ಹೊಡಿಲಿಕ್ಕೆ ಆಗುದಿಲ್ಲ, ಮೈ ಕೇಳಿತದೆ ಸೌಂಡ್. ನಾಟಕ ನಡೀತಾ ಉಂಟು. ಹೌದು, ಹೊರಗಡೆ ಇವರು ಮಾತಾಡ್ತಾ ಇದ್ದಾರೆ. ನೀವು ಮೊದಲ ಮಾಡಿಯಲ್ಲಿ ಇದ್ದೀರಿ, ಮನೆಯಲ್ಲಿದ್ದೇನೆ. ಡ್ರೆಸ್ ಚೇಂಜ್ ಮಾಡಿ ತಿರ್ಗಾ ಬರ್ಬೇಕು ಅಲ್ವಾ? ನಾನು ಏನ್ ಮಾಡಿದೆ, ಇಲ್ಲ ಏಣಿ ಇಲ್ಲ, ಜನ ಇಲ್ಲ, ಏನ್ ಮಾಡ್ಲಿ? ನಾನು ಹೀಗೆ ಬಂದ್ರೆ ಅಭಾಸ ಆಗ್ತದೆ, ಮತ್ತೆ ಇನ್ನು ಕಾದ್ರೆ ಇಲ್ಲಿ ಸೀನಿಗೆ ಪೆಟ್ಟಾಗ್ತದೆ, ದೃಶ್ಯಕ್ಕೆ ಪೆಟ್ಟಾಗ್ತದೆ ಹೇಳಿದೆ. ಅಲ್ಲಿಂದ ಇಲ್ಲಿ ಜಂಪ್ ಮಾಡಿದೆ ನಾನು. ಅಷ್ಟು ಎತ್ತರದಿಂದ ಸರ್ ಜಂಪ್ ಮಾಡಿದ್ದು ನಾನು. ಒಂದು ಮಾಳಿಗೆ ಅಂತ ಕನಿಷ್ಠ ಅಂತ ಹೇಳಿದ್ರೆ 12 ಫೀಟ್ ಇಂದ, ಅಥವಾ ಒಂದು ಏನಿಲ್ಲ ಅಂತ ಹೇಳಿದ್ರೆ 10 ಫೀಟ್. ಆಗ ಏನಾಯ್ತು ಅಂದ್ರೆ, ಈ ರೈಟ್ ಲೆಗ್ ಒಂದು ಸೌಂಡ್ ಬಂತು, ಸೌಂಡ್ ಆಯ್ತು, ಶಬ್ದ ಬಂತು. ಇದು ಒಂದು ನಡೆಯಲಿಕ್ಕೆ ಆಗ್ಲಿಲ್ಲ. ಅಲ್ಲಿಂದಲೂ ನೆನಪು, ಅಯ್ಯೋ ದೃಶ್ಯ ಹಾಳಾಗ್ತದೆ, ಸೀನು. ಕಲಾವಿದನ ಸಮಯ ಪ್ರಜ್ಞೆ ಅದು ಅಲ್ಲಿ ಪ್ರೇಕ್ಷಕರಿಗೆ ರಸಭಂಗ ಆಗಬಾರದು ಅಂತ ಇರುತ್ತೆ. ನೀವು ಇಲ್ಲಿ ಕಾಲು ಆಲ್ಮೋಸ್ಟ್ ಮುರಿದುಕೊಳ್ಳುವಂತ ಸ್ಥಿತಿಗೆ ಬಂದಿದ್ದೀರಿ. ಒಂದು NSS ಕ್ಯಾಂಪ್ಗೆ ನಾನು ರಂಗಪ್ರಜ್ಞೆ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ರು, ಸುಂಕದಕಟ್ಟೆ ಕಾಲೇಜಲ್ಲಿ. ಇದೇ ಹೇಳಿದ್ದೆ ನಾನು. ನೀವು ಆರಿದ್ರಿ, ಕೆಳಗೆ ಬಿದ್ದಿರಿ, ಹೌದು, ಲಟಕ್ಕಂತ ಆಯ್ತು. ಹೌದು, ಚೇಂಜ್ ಮಾಡಿಕೊಂಡು ಬಂದೆ, ದೃಶ್ಯ ಆಯ್ತು, ಸೀನ್ ಆಯ್ತು. ಆಗಿ 6ನೇ ದಿವಸ ಕಾಲಿಷ್ಟು ದಪ್ಪ ಆಯ್ತು. ಇದು ನನ್ಗೆ ಅದು ಏನಂದ್ರೆ, ಈಗ ಸ್ವಲ್ಪ ತೊಂದರೆ ಕೊಡ್ತ. ಆದ್ರೆ ನಾನು ವೇದಿಕೆಗೆ ಬಂದಾಗ ಪಾತ್ರದಲ್ಲಿ ನಾನು ಅದರಲ್ಲಿ ತಲ್ಲೀನಾದಾಗ ಈ ನೋವು ಮರ್ತು ಹೋಗ್ತದೆ ನನಗೆ. ಪರಕಾಯ ಪ್ರವೇಶ ಹಾಗೆ ರಂಗಪ್ರಜ್ಞೆ ಅದು ಖಂಡಿತ ಒಂಥರ. ಹೌದು ಸರ್, ನೀವು ಕೇಳುವಾಗ ಅಥವಾ ಹೇಳುವಾಗ ರೋಮಾಂಚನ ಆಗತ್ತೆ, ಆದ್ರೆ ನೀವು ತೆಕ್ಕೊಂಡ ರಿಸ್ಕ್ ಉಂಟಲ್ಲ, ಅದು ತುಂಬಾ ಕಠಿಣವಾದ. ಬೈದ್ರು ನನಗೆ, ಚಿನ್ನ ಅವ್ರು ಬೈದ್ರು, ಏನು ಅಷ್ಟು ಗೊತ್ತಾಗುದಿಲ್ವಾ, ಏನು ಅಯ್ಯೋ ಇಷ್ಟೆಲ್ಲ ಮಾಡ್ಕೊಳ್ಬೇಕಾ, ಹಾಗೇನೆ ಬರ್ಬೇಕಾಗಿತ್ತು ಹೇಳಿದ್ರು, ಹಾಗೇನೆ ಬರ್ಬೇಕಾಗಿತ್ತು, ಇಲ್ಲಿ ಏನು ಇಲ್ಲದಿದ್ರೆ ವ್ಯವಸ್ಥೆ ಇಲ್ಲದಿದ್ರೆ ಅಂತ ಹೇಳಿದ್ರು. ಆದ್ರೆ ಸೀನ್ ನನಗೆ ದೃಶ್ಯದ ಸೀನಿನ ಮೇಲೆ ಕಲಾವಿದರು ಒಂದು ಪಾತ್ರದಲ್ಲಿ ಯಾವ ರೀತಿ ತೊಡಗಿಸಿಕೊಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದಕ್ಕಿಂತ ದೊಡ್ಡ ನಿದರ್ಶನ ಬೇರೆ ಯಾವುದಿಲ್ಲ. ಈಗ ಮೇಡಮ್, ನಾನು ತುಂಬ ಖುಷಿಯ ಲವಲವಿಕೆಯ ಮಾತುಕತೆ ನಿಮ್ಮ ಜೊತೆಗಿದೆ. ನಾನು ಈ ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ನಿಮ್ಗಂತೂ ಖುಷಿಯಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಯಾರನ್ನೆಲ್ಲ ನೀವು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ ನಿಮ್ಮ ಈ ಒಂದು ಟೋಟಲ್ ಎಲ್ಲ ಜರ್ನಿಯಲ್ಲಿ? ಅಲ್ಲ, ನಾನು ಥ್ಯಾಂಕ್ಸ್ ಅಂತ ಮೊದಲಾಗಿ ಹೇಳುದು ನನ್ನ ಅಮ್ಮನಿಗೆ ಆರಂಭದಲ್ಲಿ ಕೂಡ ಹೇಳಿದ್ರಿ. ಹೌದು, ಹೇಳಿದ್ದೇನೆ, ಅಮ್ಮನಿಗೆ ಥ್ಯಾಂಕ್ಸ್. ಮತ್ತೇನಂತಂದ್ರೆ, ನನ್ನನ್ನು ಇದಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟರು ಬಹಳಷ್ಟು ಜನ ಇದ್ದಾರೆ ಸರ್. ಈಗಲೂ ಪ್ರೋತ್ಸಾಹ ಕೊಡ್ತಾ ಇರೋ ಬಹಳಷ್ಟು ಜನ ಇದ್ದಾರೆ. ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ. ನನಗೆ ಕಾಲ್ ಮಾಡಿ ಏನು ಫೋನ್ ಮಾಡ್ತಾರೆ, ಭೇಟಿಯಾದಾಗ ಹೇಳ್ತಾರೆ ಯಾವ ಸಿನಿಮಾ ಇದೆ, ಯಾವ ಸಿನಿಮಾ ಬರಲಿಕ್ಕಿದೆ,
ಯಾವ ಸಿನಿಮಾ ಇದೆ, ಯಾವ ನಾಟಕ ಇದೆ, ನಿಮ್ದು ಯಾವಾಗ ಕಟೀಲ್ದಪ್ಪ ಉಳ್ಳಾಲ್ದಿ ಆಗ್ತದೆ, ಮತ್ತೆ ಅಲ್ಲಿ ಕೇಳುವವರಿದ್ದಾರೆ ಅದೇ ರೇಂಜಿನ ಅದೇ ಆ ರೀತಿಯ ಒಂದು ನಾಟಕ ನಿಮ್ಮ ಟೀಮಲ್ಲಿ ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಇಂಥದ್ದೆಲ್ಲ ತುಂಬ ಜನಕ್ಕೆ ಪ್ರೋತ್ಸಾಹ ಕೊಡುವವರು. ಅದರಲ್ಲಿ ಎಲ್ಲ ಜಾತಿ ಬಾಂಧವರು ಇದ್ದಾರೆ, ಕ್ರಿಸ್ತ ಬಾಂಧವರು, ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಎಲ್ಲ ಇದ್ದಾರೆ. ಎಲ್ಲರೂ ನನ್ನನ್ನು ಬಹಳ ಅಭಿಮಾನದಿಂದ ಕಾಣ್ತಾರೆ ಸರ್, ಎಲ್ಲರೂ ತುಂಬಾ ಅಭಿಮಾನದಿಂದ ಕಾಣ್ತಾರೆ. ಇದರಿಂದ ನನಗೆ ಬಹಳ ಸಂತೃಪ್ತಿ ಇದೆ. ಎಲ್ಲೇ ಹೋಗ್ಲಿ ಸರೋಜಿನಿ ಶೆಟ್ಟಿ ಒಂದು ಕಲಾವಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಕಾಣ್ತಾರೆ. ಅಷ್ಟು ಕಲಾವಿದರಿಗೆ ಎಷ್ಟು ಬೇಕು, ಮತ್ತೇನು ಬೇಕು ಸರ್? ಎಲ್ಲರಿಗೂ ನೀವು ಕೃತಜ್ಞತೆಯನ್ನು, ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲ ವೀಕ್ಷಕ ಬಂಧುಗಳಿಗೆ, ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೆ, ನನಗೆ ಪ್ರೋತ್ಸಾಹ ಕೊಟ್ಟವರಿಗೆ, ನನ್ನನ್ನು ಇಷ್ಟು ಇಲ್ಲಿವರೆಗೆ ತಂದವರಿಗೆ, ಈ ವೇದಿಕೆಯಲ್ಲಿ ಕೂತು ಎಲ್ಲರಿಗೆ ನಾನು ನನ್ನ ಧನ್ಯವಾದ. ಮುಖ್ಯವಾಗಿ ಇಲ್ಲಿ ಬಂದು ಕೂತ್ಕೊಂಡು ಇಷ್ಟೊಂದು ಮಾತುಕತೆ ನಡೆಸುವಂಥ, ನನ್ನ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ತಾವು ಕಲ್ಪಿಸಿಕೊಟ್ರಿ. ಇದಕ್ಕಿಂತ ಈ ಚಾನೆಲ್ನ ನಿರ್ದೇಶಕರಿಗೆ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಸ್ ವೀಕ್ಷಕರೇ, ಅತ್ಯಂತ ಸುಂದರ ವರ್ಣಮಯವಾದ ಮತ್ತು ತುಂಬ ಲವಲವಿಕೆಯಿಂದ ಸರೋಜಿನಿ ಶೆಟ್ಟಿಯವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಿನಲ್ಲಿ ಮತ್ತು ಏನು ಅವರ ಬಾಲ್ಯದ ದಿನಗಳನ್ನು ಕೂಡ ಅವರು ನೆನಪಿಸಿಕೊಂಡ್ರು. ಯಾವ ರೀತಿ ನಾನು ಮುಖಕ್ಕೆ ಬಣ್ಣ ಹಚ್ಚಿ ಮಂಗಳೂರಿನ ಕುಂಚಾಡಿ ರಾಮಾಶ್ರಮ ಶಾಲೆಯಿಂದ ಏನು ಮೊದಲ ಬಾರಿಗೆ ನಾಟಕಕ್ಕೆ 5ನೇ ತರಗತಿಯಲ್ಲಿರುವಾಗ ಬಂದೆ ಅನ್ನೋ ವಿಚಾರ, ಆಮೇಲೆ 10ನೇ ತರಗತಿಗೆ ಬರುವಾಗ ಚೋಮನದುಡಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ ವಿಚಾರ, ಮತ್ತು ದೊಡ್ಡ ನಿರಂತರವಾದಂಥ ಪಯಣ ಇದೆ. ಪಯಣ ಇನ್ನೂ ಕೂಡ ಸಾಗ್ತಲೇ ಇರಲಿ ಅಂತ ನಮ್ಮೆಲ್ಲರ ಆಶಯ. ಕಲಾ ಸಂಚಯ ಮಾತುಕತೆಯನ್ನು ನಾನು ಇಲ್ಲಿಗೆ ಸಮಾಪನೆ ಮಾಡ್ತಾ ಇದ್ದೇನೆ. ಸರೋಜಿನಿ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು.